the last event of the tournament, under 17 boys, going to 100 meter relay. ಅಭಿನಂದನೆಗಳು ದೀಪಿಕಾ. ದ್ವಿತೀಯ ಸ್ಥಾನವನ್ನ ಸೆಂಟ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪರ್ಮನ್ನೂರು ಇಲ್ಲಿನ ಆಡಿನ್ ಪ್ರಿನ್ಸೆನ್ ಡಿಸೋಜ 26.8 ಸೆಕೆಂಡ್ಸ್ಗಳೊಂದಿಗೆ ಓಡಿ ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಮೂಡಬಿದ್ರೆಯ ಸಾಹಿಲ್ 26.3 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕ. ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಿಕೊಳ್ಳಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇವೆ. ಪ್ರಥಮ ಸ್ಥಾನವನ್ನ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡಬಿದ್ರೆಯ ರಾಜು 27 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕ. ವಿಜೇತ ಬಾಲಕಿಯರು ಕೀರ್ತಿ ಬೆಳ್ತಂಗಡಿ ತಾಲೂಕು ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರಾಗಿರುವ ಶ್ರೀ ಮಾಮಂಚನಿ ಇವರು. ಈ ಬಾಲಕಿಯರು 200 ಮೀಟರ್ ಓಟವನ್ನು ಅತಿ ವೇಗವಾಗಿ ಮುಗಿಸಿದಂತಹ ಚಿನ್ನ, ಬೆಳ್ಳಿ, ಕಂಚಿನ ಪದಕದ ವಿಜೇತರು. ತೃತೀಯ ಸ್ಥಾನವನ್ನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ತೆಂಕಿಲ ಪುತ್ತೂರು ಇಲ್ಲಿನ ಕೃತಿಕೆ 30.3 ಸೆಕೆಂಡ್ಸ್ಗಳೊಂದಿಗೆ ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ ನಯೋನಿಕಾ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡಬಿದ್ರೆ 29.7 ಸೆಕೆಂಡ್ಸ್ಗಳೊಂದಿಗೆ ಓಡಿ ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ RMSA ಬಳಂಜ ಬೆಳ್ತಂಗಡಿ ತಾಲೂಕು ಇಲ್ಲಿನ ಕೀರ್ತಿ 29.6 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕ. DRD ಶೆಟ್ಟಿ ಕೆನರಾ ಹೈಸ್ಕೂಲ್ ಓರ್ವ 27.5 ಸೆಕೆಂಡ್ಸ್ಗಳೊಂದಿಗೆ ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ VHS ಬಾಲಿಲ ಸುಳ್ಯದ ಅನುಶ್ರೀ 27.4 ಸೆಕೆಂಡ್ಸ್ಗಳೊಂದಿಗೆ ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಳಾಯಿ ಇಲ್ಲಿನ ಸಾತ್ವಿ ಎಸ್ ಶೆಟ್ಟಿ 27 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕ. ಮ್ಯಾನೇಜರ್ ಆಗಿರುವ ಶ್ರೀ ಅನಿಲ್ ಕುಮಾರ್ ಇವರು. ತೃತೀಯ ಸ್ಥಾನವನ್ನ ಸಿಂಜರೋಜಾ ಹೈಸ್ಕೂಲ್ ಜಪ್ಪು ಇಲ್ಲಿನ ರಿಹಾನ್ ಕುಮಾರ್ 23.3 ಸೆಕೆಂಡ್ಸ್ಗಳೊಂದಿಗೆ ಓಡಿ ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಮೂಡಬಿದ್ರೆಯ ದಯಾನಂದ್ 23.2 ಸೆಕೆಂಡ್ಸ್ಗಳೊಂದಿಗೆ ಓಡಿ ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಸೆಂಟ್ ಅಲೋಷಿಯಸ್ ಊರ್ವ ಇಲ್ಲಿನ ಅಶ್ಮಿತ್ ಯಸಾಲ್ಯ 22.2 ಸೆಕೆಂಡ್ಸ್ಗಳೊಂದಿಗೆ ಓಡಿ ಚಿನ್ನದ ಪದಕ. ಅಭಿನಂದನೆಗಳು. ತೃತೀಯ ಸ್ಥಾನವನ್ನ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಳಾಯಿ ಇಲ್ಲಿನ ಸಾತ್ವಿ ಎಸ್ ಶೆಟ್ಟಿ 4.49 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಕಂಚಿನ ಪದಕ. ದ್ವಿತೀಯ ಸ್ಥಾನವನ್ನ ವಿದ್ಯಾಬೋಧಿನಿ ಹೈಸ್ಕೂಲ್ ಬಾಲಿಲ ಸುಳ್ಯ ತಾಲೂಕು ಇಲ್ಲಿನ ಅನುಶ್ರೀ 4.62 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಬೆಳ್ಳಿಯ ಪದಕ. ಪ್ರಥಮ ಸ್ಥಾನವನ್ನ ಮಾನ್ಯ ಸಾಲ್ಯ ಸೈಂಟ್ ಅಲೋಷಿಯಸ್ ಪೂರ್ವ 4.63 ಮೀಟರ್ಸ್ಗಳ ದೂರಕ್ಕೆ ನೆಗೆದು ಚಿನ್ನದ ಪದಕ. ಸತ್ಯ ಧರ್ಮ ಮೀರದೆ
ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಈ ಹೊತ್ತಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಅಧಿಕಾರಿ ವರ್ಗದವರು ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ದೈಹಿಕ ಶಿಕ್ಷಣ ಮಿತ್ರರು ಅಧಿಕಾರಿ ವರ್ಗದವರು ವಿದ್ಯಾರ್ಥಿಗಳನ್ನ ವೇದಿಕೆಯ ಮುಂಭಾಗಕ್ಕೆ ಸೇರಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಹಿಂದೆ ಎಂದು ಕಾಣದಂತಹ ಮುಂದೆ ನಡೆಸಲಿಕ್ಕೆ ಕಷ್ಟವಾಗುವಂತಹ ರೀತಿಯಲ್ಲಿ ಅಭೂತು ಬರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಅದಕ್ಕೋಸ್ಕರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಸಂಘಟನೆ ಹಿಂದೆ ಕಳೆದ 2 ತಿಂಗಳಿನಿಂದ ಶ್ರಮ ವಹಿಸಿ ಸರ್ಕಾರಿ ಪ್ರೌಢಶಾಲೆ ಹತ್ತಾವರದ ಮುಖ್ಯೋಪಾಧ್ಯಾಯರು ಇರ್ಬೋದು, ಸಹ ಶಿಕ್ಷಕರಿರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಶಿಕ್ಷಣ ಇಲಾಖೆ ಇರಬಹುದು, ದಾನಿಗಳಿರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅವರೆಲ್ಲರನ್ನ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಭೂತಪೂರ್ವವಾದಂತಹ ಸಂಘಟನೆ ಜವಾಬ್ದಾರಿ ಹೊತ್ತುಕೊಂಡವರು ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯ್ಸ್ ಅವರು ಸಂಘಟನಾ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದುಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ಸೇರಿದಂತಹ ಅತಿಥಿ ಎಲ್ಲ ಬಂಧುಗಳನ್ನ ನಿಮ್ಮೆಲ್ಲರನ್ನ ಪ್ರೀತಿದಾಯಕವಾಗಿ ಸ್ವಾಗತಿಸುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನವರೆಗೆ ನಾವು ಅದನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ದಾನಿಗಳು ನೀಡಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ದಕ್ಷಿಣ ವಲಯದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಸಹಕಾರದೊಂದಿಗೆ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಾವು ಸರ್ಕಾರಿ ಪ್ರೌಢಶಾಲೆ ಹತ್ತಾವರ ಆ ಹೆಸರು ಒಂದು ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಕೂಡ ಒಂದು ಹೆಸರು ಬರುವಂತೆ ಮಾಡಿದವರು ಶ್ರೀ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರು. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಅನುಪಸ್ಥಿತಿಯಲ್ಲಿ ಈ ಸಮಾರಂಭದ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ನಾನು ಮುಂದೆ ಬಂದಿದ್ದೇನೆ. ಈ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಸರ್ ಅವರು, ಲೋಟಸ್ ಬಿಲ್ಡರ್ಸ್ನ ಪಾಲುದಾರರು. ಸಮಯಕ್ಕೆ ಸರಿಯಾಗಿ ಸರ್ 3 ಕಾಲಿಗೆ ಮುಗೀತದೆ, ರಿಲೇ ಓಡ್ತಾ ಇದ್ದಾರೆ ಅಂತ ಹೇಳಿದೆ. ಎಲ್ಲ ರಿಲೆಯನ್ನು ನೋಡಿದ್ರು, ಅವರು ಸರಿಯಾಗಿ ಬಂದಿದ್ದಾರೆ. ಸ್ವತಃ ಕ್ರೀಡಾಪಟು ಕೂಡ ಹೌದು, ಒಳ್ಳೆ ಇಂಟ್ರೆಸ್ಟ್ ಇದೆ. ಮೊದಲಿಂದಲೂ ನಾನು ಕೇಳಿದ್ದೇನೆ ಜಿತೇಂದ್ರ ಕೊಟ್ಟಾರಿ ಸರ್ ಅವರು, ಆಶನ್ ಅವರ ಬಹಳ ಆಪ್ತ ಮಿತ್ರ ಅವರು. ಸರ್, ನೀವು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ, ಮಕ್ಕಳನ್ನು ಪ್ರೋತ್ಸಾಹಿಸಿದ್ದೀರಿ ಸರ್, ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೂಡ ನೀಡಿದ್ದೀರಿ ಸರ್. ನಿಮಗೆ ನಮ್ಮ ಕ್ರೀಡಾಕೂಟ ಸಂಘಟನಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಇನ್ನೊಬ್ಬರು ಇದ್ದಾರೆ, ನಮ್ಮ ಕರಾವಳಿ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರು ಶ್ರೀಯುತ ವೆಂಕಟೇಶ್ ಸರ್ ಅವರು. ನಾವು ಅವರಿಗೆ ನಮ್ಮ ಮನವಿಯನ್ನು ನೀಡುವಾಗ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ನಾವು ಅದಕ್ಕೋಸ್ಕರ ನಮಗೆ ಹೇಳಿ, ನಮ್ಮ ಶಾಲೆ ಹತ್ತಿರವೇ, ನಮಗೆ ಹೇಳಿ ಕಳಿಸುವಾಗ ನಾವು ಹೋಗಿ ತಗೊಂಡು ಬರ್ಲಿಕ್ಕೆ ಅಂತ ಹೋಗುವಾಗ ನಮಗೆ ನಮ್ಮ ಮರುಮನವಿಯನ್ನು ಮಾಡಿದ್ವಿ. ಸರ್, ನಿಮ್ಮ ಲೆಕ್ಕದಲ್ಲಿ ನಮಗೆ ಒಂದು ಮೆಡಲ್ಗಳನ್ನು ಕೊಡಬೇಕು, ಈ ಸಲ ನಾವು ಒಲಿಂಪಿಕ್ಸ್ ಮಾದರಿಯಲ್ಲಿ ಎಂಬೋಸಿಂಗ್ ಮೆಡಲ್ಗಳನ್ನು ಮಾಡ್ತೇವೆ, ಅದರದ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಖಂಡಿತವಾಗಿ ಒಪ್ಪಿದ್ದಾರೆ. ಮತ್ತೆ ಸಭೆ ನಡೆಸಿ ನಮಗೆ ಆ ಮೆಡಲಿನ ಎಲ್ಲ ಮೊತ್ತವನ್ನು ಅವರು ಕೊಟ್ಟಿದ್ದಾರೆ. ಸರ್ ವೆಂಕಟೇಶ್ ಸರ್, ನಿಮ್ಮ ಈ ಸಹಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದಕ್ಕೆ ಅದರ ಜನರಲ್ ಮ್ಯಾನೇಜರ್, ಕರಾವಳಿ ಕೋಆಪರೇಟಿವ್ ಸೊಸೈಟಿನ ಜನರಲ್ ಮ್ಯಾನೇಜರ್ ಶ್ರೀಯುತ ಅನಿಲ್ ಕುಮಾರ್ ಸರ್ ಸಹ ಬಂದಿದ್ದಾರೆ. ಅವರು ಮೊದಲಿಂದಲೂ ಸರ್ಕಾರಿ ಪ್ರೌಢಶಾಲೆ ಇರಲಿ, ಪ್ರಾಥಮಿಕ ಶಾಲೆ ಇರಲಿ, ನಮ್ಮ ಸ್ಕೂಲ್ ಡೇ ಇರಲಿ, ಸ್ವಾತಂತ್ರ್ಯ ದಿನಾಚರಣೆ ಇರಲಿ, ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರ ಪ್ರೋತ್ಸಾಹ ಖಂಡಿತ ಇದೆ. ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಲ ಕೂಡ ಕ್ರೀಡಾಕೂಟಕ್ಕೂ ಕೂಡ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಸರ್ ಅನಿಲ್ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ
ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಅಧಿಕಾರಿಯಾದಂತಹ ಬೋನೀಸ್ ಸರ್ ಇದ್ದಾರೆ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಶಂಕರ್ ಶೆಟ್ಟಿ ಅವರು ಇದ್ದಾರೆ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವತಃ ಕ್ರೀಡಾಪಟು ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀಯುತ ಸುಜಿತ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಮ್ಮ ಮಾರ್ಗದರ್ಶಕರು, ನಮ್ಮ ಶಾಲೆಯ ಪೋಷಕರು ಆದಂತಹ ಗುರುಪ್ರಸಾದ್ ಅವರು ಬಂದಿದ್ದಾರೆ ಸರ್, ಕೂತ್ಕೊಳ್ಳಿ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತೆರೆಮೆರೆಯವರು, ಯಾವತ್ತೂ ಕೂಡ ತೆರೆಮೆರೆಯಲ್ಲಿ ನಿಲ್ಲುವವರು. ಗುರುಪ್ರಸಾದ್ ಎಲ್ಲಿ ಹೋದ್ರು, ಓಡಿದ್ರ? ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ತಾಲೂಕು ಮಂಗಳೂರು ದಕ್ಷಿಣ ವಲಯದ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದಂತಹ ರವಿಶಂಕರ ನೀಲವರ ಸರ್ ಕೂಡ ಇದ್ದಾರೆ ಸರ್, ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಬಂಟ್ವಾಳ ಮೂಡುಬಿದ್ರೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದಂತಹ ವಿಷ್ಣು ಹೆಬ್ಬಾರ್ ಸರ್ ಹಾಗೂ ನಿತ್ಯಾನಂದ ಶೆಟ್ಟಿ ಸರ್ ಇದ್ದಾರೆ ಸರ್, ತಮಗೂ ಹೃತ್ಪೂರ್ವಕ ಸ್ವಾಗತ. ಕಳೆದ 2 ದಿನಗಳ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಎಲ್ಲ ರೀತಿಯ ಸಹಕಾರ ಮಾರ್ಗದರ್ಶನ ನೀಡುತ್ತಿರುವವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಶಿವಕುಮಾರ್ ಎನ್ಆರ್ ಸರ್, ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಸಂಘಗಳ ಅಧ್ಯಕ್ಷರುಗಳಿದ್ದಾರೆ, ಜೊತೆಗೆ ನನ್ನ ಆತ್ಮೀಯ ಎಲ್ಲ ಮಿತ್ರರಿದ್ದಾರೆ, ಸೇವಂತಿ ಮೇಡಮ್ ಇದ್ದಾರೆ, ಫ್ಲಾವಿಯ ಮೇಡಮ್, ಎಲ್ಲರಿಗೂ ಕೂಡ ನಾನು ಕೆ ಮಂಜನಾಡಿ ಸರ್, ಆಮೇಲೆ ಸಾಜಿದ್ ಸರ್ ಎಲ್ಲರಿದ್ದಾರೆ ಸರ್, ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಬಂದಿರುವಂತಹ ಮಕ್ಕಳೇ, ನೀವು ಕಳೆದ 2 ದಿನಗಳಿಂದ ಇಲ್ಲಿ ಬಿಸಿಲಲ್ಲಿ ಇದ್ದೀರಾ, ಆದರೆ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಸಂಘಟಕರು ಮಾಡಿ ಕೊಟ್ಟಿದ್ದೇವೆ. ನಿಮಗೆ ಸಂತೋಷ ಹಾಗೂ ತೃಪ್ತಿ ಆಗಿರಬಹುದು. ನೀವೆಲ್ಲರೂ ಇಲ್ಲಿ ಆಗಮಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ತೀರ್ಪುಗಾರರಾಗಿ ನನ್ನ ಆತ್ಮೀಯ ತೀರ್ಪುಗಾರ ಮಿತ್ರರು, ನನ್ನ ದೈಹಿಕ ಶಿಕ್ಷಣ ಶಿಕ್ಷಕರು, ವೃತ್ತಿ ಬಾಂಧವರು, ಕಳೆದ 2 ದಿವಸಗಳಿಂದ ಈ ವಾತಾವರಣ ಅಷ್ಟು ಇತ್ತಂದ್ರೆ ಬಿಸಿಲಿನಲ್ಲೇ ಇದು ಜಲ ಜಾಸ್ತಿ ಆಗಿ ಹೋಗಿತ್ತು. ಹಾಗಾಗಿ ಬೆವರನ್ನು ಸುರಿಸ್ಕೊಂಡು ಅದಕ್ಕೊಂದು ಟವಲ್ ಸಹ ಕೊಟ್ಟಿದ್ವಿ ನಾವು ಒರೆಸ್ಲಿಕ್ಕೆ. ಆದರೂ ಎಲ್ಲ ರೀತಿಯ ಸಹಕಾರ ಕೊಟ್ಟು ಸಮಯಕ್ಕೆ ಸರಿಯಾಗಿ ಎಲ್ಲ ಸ್ಪರ್ಧೆಗಳನ್ನು ಮುಗಿಸಿದ್ದಾರೆ ಸರ್. ತಮಗೂ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರಿಗೆ, ನನ್ನ ಆತ್ಮೀಯರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕೋಚ್ ಆದಂತಹ NIS ಕೋಚ್ ದೇವನ ನಾಯ್ಕ್ ಹಾಗೂ ನಿವೃತ್ತ ಕೋಚ್ ಆದಂತಹ ದಾಮೋದರ್ ಗೌಡ ಸರ್ ಅವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ದೇವಣ್ಣ ಸರ್ ಹಾಗೂ ದಾಮೋದರ ಗೌಡ ಸರ್ ಅವರನ್ನು ವೇದಿಕೆಗೆ ಆಮಂತ್ರಿಸುತ್ತೇನೆ ನಾನು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ತ್ಯಾಗಂ ಅವರು ಫುಲ್ಲು ಮೆರವಣಿಗೆ ಉಸ್ತುವಾರಿಯನ್ನು ವಹಿಸಿ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದವರು ತ್ಯಾಗಂ ಸರ್, ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಎಲ್ಲ ನಮ್ಮ ಸ್ಪರ್ಧೆಗಳ ಮುಖ್ಯಸ್ಥರು ಮತ್ತೆ ಅವರನ್ನು ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋದಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಹಲವು ದಿನಗಳಿಂದ ನಮಗೆ ಸಹಕರಿಸಿ ಎಲ್ಲ ರೀತಿಯ ಇಲಾಖಾ ಮಾರ್ಗದರ್ಶನವನ್ನು ನೀಡುತ್ತಿದ್ದು ಸಹಕರಿಸುತ್ತಿರುವ ಇಲ್ಲಿ ಬಿಸಿಲು ಕೂಡ ಎನ್ನದೇ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ಎಲ್ಲರಲ್ಲಿ ಮಾತಾಡಿಸ್ಕೊಂಡು ಹೋಗಿ ಅವರ ಸುಖ ದುಃಖಗಳನ್ನು ವಿಚಾರಿಸಿ ಎಲ್ಲರೊಂದಿಗೆ ಸಂತೋಷದಿಂದ ಇದ್ದಿರುವ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಈಶ್ವರ HR ಸರ್ ಅವರು ಆಗಮಿಸಿದ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರು ಹಾಗೂ ನಮ್ಮ ಬೇರೆ ಬೇರೆ ದಾನಿಗಳು ಎಲ್ಲರೂ ಆಗಮಿಸಿದರೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ವಂದನೆಗಳು. ಸಂಘಟನಾ ಸಮಿತಿಯ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಲಿಲ್ಲಿ ಪಾಯಸ್ ತಮಗೆ ಕೂಡ ಆತ್ಮೀಯ ಸ್ವಾಗತ ನೀಡ್ತಾ ಇದ್ದೇವೆ. ಬಂಧುಗಳೇ, ಸೇರಿದಂತ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಡೆಸಬೇಕಂತಾದ್ರೆ ಈಗಾಗಲೇ ಲಿಲ್ಲಿ ಮೇಡಮ್ ಅವರು ಹೇಳಿದ ಹಾಗೆ
ಜನಪ್ರತಿನಿಧಿಗಳಿಂದ ಹಿಡಿದು ಎಲ್ಲ ದಾನಿಗಳ ಸಹಾಯ ಸಹಕಾರ ಇದೆ. ತುಂಬು ಮನಸ್ಸಿನ ಹೃದಯದ ನಾಡಿ ಬಿಡಿತವಿದೆ. ಮನಪೂರ್ವಕವಾಗಿ ಸಹಕರಿಸಿದ ದಾನಿಗಳ ಸಹಕಾರವಿದೆ. ಅಧಿಕಾರಿ ವರ್ಗದವರ ಸಹಕಾರ ಇದೆ, ಸಹಾಯ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತವರು ಲೋಟಸ್ ಬಿಲ್ಡರ್ಸ್ನ ಪಾಲುದಾರರಾಗಿರುವಂತಹ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಅವರು. ಕೊಟ್ಟಾರಿ ಸಂಘದ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಬಿಜೆಪಿ ಜಿಲ್ಲಾ ಕೋಶಾಧಿಕಾರಿಗಳಾಗಿದ್ದುಕೊಂಡು ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಜಿತೇಂದ್ರ ಕೊಟ್ಟಾರಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಈ ಕ್ರೀಡಾಕೂಟಕ್ಕೆ ತುಂಬ ಮನಸ್ಸಿನ ಸಹಾಯವನ್ನು ನೀಡಿದ್ದಾರೆ. ಈ ಹೊತ್ತಿನಲ್ಲಿ ಸಂಘಟಕರ ಪರವಾಗಿ ಅವರಿಗೆ ಗೌರವವನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಸಮಾರಂಭ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ಎಲ್ಲರ ಪರವಾಗಿ ಅವರಿಗೆ ಗೌರವದ ವಂದನೆಗಳು. ನಿಮ್ಮ ಸಮಾಜ ಸೇವೆ ಮತ್ತಷ್ಟು ವಿಸ್ತಾರವಾಗಲಿ. ಆ ಮೂಲಕ ನಮ್ಮ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ ನಿಮಗೆ ವಂದನೆಗಳು. ನಿಮಗೆ ಭಗವಂತನ ಅನುಗ್ರಹ ಪೂರ್ಣ ಪ್ರಾಪ್ತಿಯಾಗಲಿ. ಅದೇ ರೀತಿ ನಿಮ್ಮ ಬದುಕು ಉಜ್ವಲವಾಗಲಿ ಎನ್ನುವಂತಹ ಆಸೆಯಲ್ಲಿ ನಡೆಸಲಿಕ್ಕೆ ತುಂಬಾ ಮನಸ್ಸಿನ ಹೃದಯದ ಸಹಕಾರ ನೀಡಿದ್ದಾರೆ, ಸಹಾಯ ನೀಡಿದ್ದಾರೆ. ಈ ಹೊತ್ತಿನಲ್ಲಿ ಸಂಘಟಕರ ಪರವಾಗಿ ಅವರಿಗೆ ಗೌರವದ ವಂದನೆಗಳನ್ನ ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದನ್ನ ಸ್ವೀಕರಿಸುವಂತೆ ಶ್ರೀಯುತ ವೆಂಕಟೇಶ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಿಮಗೆ ರಕ್ಷಣೆ ಸಿಗಲಿ. ನಿಮ್ಮ ಸಮಾಜ ಸೇವೆಯ ಮಹತ್ತರವಾದಂತಹ ಆಶಯ ನಮಗೆಲ್ಲರಿಗೂ ಸಿಗುವಂತಾಗಲಿ, ಬದುಕು ಸುಂದರವಾಗಲಿ ಎನ್ನುವಂತಹ ಆಶಯದಲ್ಲಿ ಸದಾ ಇರಲಿ ಎನ್ನುವಂತಹ ಸದಾಶಯದಲ್ಲಿ ವಂದಿಸಿ ಗೌರವಿಸ್ತಾ ಇದ್ದೇವೆ. ತೊಡಗಿಸಿಕೊಂಡವರು ಈ ಸಂಘಟನಾ ಸಮಿತಿಯ ಕಾರ್ಯದರ್ಶಿಗಳು. ಈ ಹೊತ್ತಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮತ್ತು ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಶ್ರೀಮತಿ ಲಿಲ್ಲಿ ಪಾಯಸ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಈ ಹೊತ್ತಿನಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ಅಧಿಕಾರಿ ವರ್ಗದವರ ಸಮ್ಮುಖದಲ್ಲಿ ಇದೀಗ ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರಾಗಿರುವ ಶ್ರೀಯುತ ಮೊಹಮ್ಮದ್ ಚಂದ್ ಅವರು ಇದರ ಸಂಬಳ ವರದಿ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದ್ದೂರಿಯಾಗಿ ಅದ್ಭುತವಾಗಿ ಸಂಘಟನೆ ಮಾಡುವುದರಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ಗೌರವಾನ್ವಿತ ಜನಪ್ರತಿನಿಧಿಗಳು, ಇಲಾಖೆ ಅಧಿಕಾರಿಗಳು, ಆತಿಥ್ಯ ವಿದ್ಯಾಸಂಸ್ಥೆ, ರೋಟರಿ ಸಂಸ್ಥೆ, ಲಯನ್ಸ್ ಕ್ಲಬ್ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಸಾರ್ವಜನಿಕರ ಸಹಕಾರದೊಂದಿಗೆ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ದಕ್ಷಿಣ ಕನ್ನಡ ಸರ್ಕಾರಿ ನೌಕರರ ಸಂಘದ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರತಕ್ಕಂತಹ ಹಾಗೂ ನಿಕಟಪೂರ್ವ ಯುವಜನ ಸೇವಾ ಕ್ರೀಡಾಧಿಕಾರಿಗಳಾಗಿ ಸಂಘಟನೆ ಮಾಡಿ ಅನುಭವ ಹೊಂದಿರತಕ್ಕಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ಲಿಲ್ಲಿ ಪಾಯಸ್ರವರು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಅನೇಕ ದಿನಗಳಿಂದ ಈ ಒಂದು ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಲು ಹಗಲಿರುಳು ದುಡಿದಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳ ಪರವಾಗಿ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ಕಾರ್ಯದರ್ಶಿಯಾಗಿದ್ದುಕೊಂಡು ನಮ್ಮ ಎಲ್ಲ ಬಂಧುಗಳನ್ನ ವಿಶ್ವಾಸ ತೆಗೆದುಕೊಂಡು ಹೋದವರು ಲಿಲ್ಲಿ ಪಾಯಸ್ ಅವರು. ಅದೇ ಅದರ ಮುಖ್ಯಸ್ಥರು ಶ್ರೀಯುತ ಶಿವಕುಮಾರ್ ಅವರು. ಸರ್, ನಿಮ್ಮ ಇಡೀ ತಂಡದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲರನ್ನು ಮುನ್ನಡೆಸಿಕೊಂಡು ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ತಮ್ಮನ್ನ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಕ್ಷಣೆ ಸದಾ ನಿಮಗೆ ಸಿಗಲಿ. ಹೂವಿನಂತೆ ನಿಮ್ಮ ಬದುಕು ಸುಂದರವಾಗಲಿ, ಫಲದಾಯಕವಾಗಲಿ ಎಂದು ಫಲಪುಷ್ಪ ನೀಡಿ ಗೌರವಿಸ್ತಾ ಇದ್ದೇವೆ. ನೆನಪು ಸದಾ ಇರಲಿ. ನಿಮ್ಮ ಈ ಒಂದು ದೊಡ್ಡ ಮನಸ್ಸಿನ ಈ ಸೇವೆ ಎಲ್ಲರಿಗೂ ಸಂತೋಷ ನೀಡಿದೆ. ನಿಮಗೆ ಗೌರವಪೂರ್ವಕ ವಂದನೆಗಳು.
ಇದರೊಂದಿಗೆ ನಾವು ಹತ್ತವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಿವಕುಮಾರ್ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ವಂದನೆಗಳು. ಅದೇ ರೀತಿ ಲಿಲ್ಲಿ ಪಾಯ್ಸ್ ಇರಬಹುದು, ಅದೇ ರೀತಿ ಮುಖ್ಯೋಪಾಧ್ಯಾಯರು ಇರಬಹುದು, ಅವರನ್ನು ಹಿಂಬಾಲಿಸಿಕೊಂಡು ಈ ಒಂದು ಸಾರ್ಥಕವಾದ ಸೇವೆಯನ್ನ ಎಲ್ಲರೂ ಕೊಂಡಾಡುವ ರೀತಿಯಲ್ಲಿ ಮಾಡಿದಂತಹ ಜವಾಬ್ದಾರಿ ಹೊತ್ತುಕೊಂಡವರು ಆ ಶಾಲೆಯ ಶಿಕ್ಷಕ ವೃಂದ, ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವೃಂದದವರು ದಯವಿಟ್ಟು ವೇದಿಕೆ ಬರಬೇಕು. ಈ ಒಂದು ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು, ಹಿರಿಯ ಶಿಕ್ಷಕರಾಗಿರುವಂತಹ ಶ್ರೀತಾ ಫಿಲಿಪ್ ಸರ್ ಅವರು, ಶ್ರೀಮತಿ ಯಶೋಧ ಮೇಡಮ್, ಸುಚರಿತಾ ಮೇಡಮ್, ಸುಚೇತಾ ಮೇಡಮ್, ಶ್ರೀತಾ ಗಣೇಶ್, ಪ್ರದೀಪ್ ಸರ್ ಅವರು, ಪ್ರಸನ್ನ ಸರ್, ನಿಮ್ಮ ಸೇವೆಯನ್ನು ನಾವು ಕೊಂಡಾಡಿದ್ದೇವೆ. ಶ್ರೀಮತಿ ವೀಣಾ, ತಾವು ಕೂಡ ವೇದಿಕೆ ಬರುವಂತೆ ವಿನಂತಿ ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ಒಂದು ಚೂರು ವಿಶ್ರಾಂತಿ ತೆಗೆದುಕೊಳ್ಳದೆ ಈ ಒಂದು ಯಶಸ್ವಿ ಸಂಘಟನೆಯಲ್ಲಿ ನಿಮ್ಮ ಪಾತ್ರ ಬಹು ದೊಡ್ಡದು. ಸದಾ ನೆನಪಿರುವಂತೆ ನಿಮ್ಮೆಲ್ಲರ ಶ್ರಮ ಇದೆ. ಈ ನಿಟ್ಟಿನಲ್ಲಿ ಈ ಹೊತ್ತಿನಲ್ಲಿ ಅತಿಥಿ ಬಂಧುಗಳಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಈ ಕ್ರೀಡಾಕೂಟದ ಅತ್ಯಂತ ಯಶಸ್ವಿ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಹತ್ತಾವರ ಪ್ರೌಢಶಾಲೆಯ ಅಲ್ಲಿಯ ಶಿಕ್ಷಕ ವೃಂದ, ಅಲ್ಲಿಯ ವಿದ್ಯಾರ್ಥಿಗಳು ಅನೇಕ ದಿನಗಳಿಂದ ಹಗಲಿರಲು ದುಡಿದಂತಹ ಆ ಶಿಕ್ಷಕ ವೃಂದದವರನ್ನ ಇದೇ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಯಶಸ್ವಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದಂತಹ ಮುಖ್ಯ ಗುರುಗಳು ಶಿಕ್ಷಕ ವೃಂದದವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ತನ್ನ ಸಂಸ್ಥೆಯ ವಿದ್ಯಾರ್ಥಿಗಳನ್ನ ಜೊತೆಗೂಡಿ, ಕ್ರೀಡಾಭಿಮಾನಿಗಳನ್ನ ಜೊತೆಗೂಡಿ ನಮಗೆ ಊಟೋಪಚಾರವನ್ನು ನೀಡಿ ಬಹಳ ಅದ್ಭುತವಾಗಿ ಈ ಒಂದು ಕ್ರೀಡಾ ಸಂಘಟನೆ ಮಾಡುವಲ್ಲಿ ನಿಮ್ಮ ಪಾತ್ರ ಮಹತ್ವದಿದೆ. ನಿಮ್ಮನ್ನು ಕೂಡ ನಾವು ನಮ್ಮ ಸಂಘಟನೆ ಪರವಾಗಿ, ದೈಹಿಕ ಶಿಕ್ಷಕರ ಸಂಘದ ಪರವಾಗಿ, ಎಲ್ಲ ಸೇರಿರ್ತಕ್ಕಂಥ ಕ್ರೀಡಾಭಿಮಾನಿಗಳ ಪರವಾಗಿ, ಅತಿಥಿಯ ವಿದ್ಯಾಸಂಸ್ಥೆಯ ಶಿಕ್ಷಕರನ್ನು ಅತ್ಯಂತ ಗೌರವಪೂರ್ವಕವಾಗಿ, ಹತ್ತಾವರ ಪ್ರೌಢಶಾಲೆ ಶಿಕ್ಷಕ ವೃಂದದವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸುವಂತದ್ದು. ಪ್ರೀತಿಯ ಮಕ್ಕಳೇ, ನಿಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಈ 2 ದಿನಗಳಲ್ಲಿ ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ನಮಗೆ ನೀರನ್ನು ಕೊಟ್ಟಿದ್ದೀರಿ, ಐಸ್ ಕ್ರೀಮ್ ಕೊಟ್ಟಿದ್ದೀರಿ, ನೀವು ಹಗಲಿರಲು ನಮ್ಮ ಜೊತೆ ಸೇರಿಕೊಂಡಿದ್ದೀರಿ. ನಿಮಗೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳು, ನಿಮಗೂ ಕೂಡ ಅಭಿನಂದನೆಗಳು. ಇವತ್ತು ಸೋಲು ಗೆಲುವು ಇದ್ದದೆ, ಆದ್ರೆ ಈ ಒಂದು ಹೊತ್ತಿನಲ್ಲಿ ಇಲ್ಲಿ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮಕ್ಕಳಿಗೆ ಹಬ್ಬದ ವಾತಾವರಣ ಆಗಬೇಕು, ತಾವೆಲ್ಲರೂ ಖುಷಿ ಪಡಬೇಕು, ಸಂಭ್ರಮಿಸಬೇಕು ಎನ್ನುವ ದೃಷ್ಟಿಯಲ್ಲಿ ನಿನ್ನೆ ಉದ್ಘಾಟನಾ ಕಾರ್ಯಕ್ರಮ ಇರಬಹುದು ಅಥವಾ ಇವತ್ತಿನ ತನಕ ನಡೆದಂತಹ ಬೇರೆ ಬೇರೆ ಕಾರ್ಯಕ್ರಮಗಳಿರಬಹುದು, ನಿಮ್ಗೆಲ್ಲರಿಗೂ ಖುಷಿ ಅಂತ ತಂದಿದೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಮತ್ತೊಮ್ಮೆ ಎಲ್ಲರನ್ನ ವಂದಿಸಿಕೊಂಡು ವಿಜೇತರಾದವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ. ಈ ಹೊತ್ತಿನಲ್ಲಿ ಭಾಗವಹಿಸಿದವರಿಗೆ, ವಿಜೇತರಾದವರಿಗೆ, ಸಹಕರಿಸಿದವರಿಗೆ ನಾವೆಲ್ಲ ನಮ್ಮ ಮತ್ತೊಮ್ಮೆ ಎಲ್ಲರನ್ನ ವಂದಿಸಿಕೊಂಡು ವಿಜೇತರಾದವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ. ಈ ಹೊತ್ತಿನಲ್ಲಿ ಭಾಗವಹಿಸಿದವರಿಗೆ, ವಿಜೇತರಾದವರಿಗೆ, ಸಹಕರಿಸಿದವರಿಗೆ ನಾವೆಲ್ಲ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಕ್ರೀಡಾಭಿಮಾನಿಗಳು ಆಗಿರುವಂತಹ, ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಅವರು, ಲೋಟಸ್ ಬಿಲ್ಡರ್ಸ್ನ ಪಾಲುದಾರರು, ಇದೀಗ ಶುಭ ಸಂದೇಶವನ್ನು ನೀಡಬೇಕಾಗಿ ಪ್ರಾಥಮಿಕ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2022-23 ಇದರ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಅಭ್ಯಾಗತರೆ ಹಾಗೂ ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪೋಷಕರೇ ಹಾಗೂ ವಿಶೇಷವಾಗಿ ಈ ಒಂದು
ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಳಿಸಿರ್ತಕ್ಕಂಥ ಈ ಅಥ್ಲೆಟಿಕ್ ಕ್ರೀಡಾಕೂಟ ಇದರ ಸಂಘಟನಾ ಸಮಿತಿಯ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ಒಂದು ಅಥ್ಲೆಟಿಕ್ಸ್ ಕ್ರೀಡಾಕೂಟ 2022-23 ನಿನ್ನೆ ಬೆಳಿಗ್ಗೆ ಉದ್ಘಾಟನೆಯ ಮುಖಾಂತರ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಅತ್ಯಂತ ಯಶಸ್ವಿಯಾಗಿ ಇದೀಗ ಸಮಾರೋಪಗೊಳ್ತಾ ಇದೆ. ಈ ಒಂದು ಕ್ರೀಡಾಕೂಟ ನಿಜವಾಗಿಯೂ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಈ ಸಂಘಟನೆಗೆ ನಾನು ಮಂಗಳೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇಂತಹ ಒಂದು ಕ್ರೀಡಾಕೂಟವನ್ನ ಸರ್ಕಾರದ ಮುಖಾಂತರ ನಿರ್ವಹಣೆ ಮಾಡಬೇಕಾದರೂ ಕೂಡ ಅದರ ಜೊತೆಗೆ ಈ ಒಂದು ಕ್ರೀಡಾಕೂಟ ಸಂಘಟನಾ ಸಮಿತಿಯವರು ಎಲ್ಲ ಖಾಸಗಿ ವ್ಯಕ್ತಿಗಳನ್ನ ಅಥವಾ ಸಂಸ್ಥೆಗಳನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿಸಿದ್ದೀರಿ ಮತ್ತು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಇದರಲ್ಲಿ ಜಿಲ್ಲಾ ಮಟ್ಟದ ಅನೇಕ ಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ನೀವು ಕೂಡ ಯಶಸ್ವಿಗೊಳಿಸಿದಿರಿ. ನಿಮಗೂ ಕೂಡ ಈ ಮಂಗಳೂರು ಜನತೆಯ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ರೀಡಾಕೂಟದಲ್ಲಿ ಇವತ್ತು ನಮ್ಮ ದೇಶ ಭಾರತ ನಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಕಳೆದೊಂದು 2-3 ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೀತಾ ಇರುವಂತಹ ಒಂದು ಕ್ಷೇತ್ರವಾಗಿ ಬೆಳೆದು ಬಂದಿದೆ. ಅದಕ್ಕೋಸ್ಕರ ಇವತ್ತು ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿಯೂ ಕೂಡ ಭಾರತದ ಕ್ರೀಡಾಪಟುಗಳು ಯುವಜನತೆ ಹೆಚ್ಚಿನ ಪದಕಗಳನ್ನು ಗಳಿಸತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂತದ್ದು ನಮ್ಮ ದೇಶದ ಕ್ರೀಡಾ ಕ್ಷೇತ್ರ ಎತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳುವಂತದ್ದಕ್ಕೆ ಒಂದು ಕಾರಣೀಕರ್ತರಾಗಿರ್ತಕ್ಕಂಥ ನೀವು ಇವತ್ತು ಇಂತಹ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಘಟನಾತ್ಮಕ ವಿಚಾರವನ್ನ ಗಟ್ಟಿಗೊಳಿಸಿದ್ರ ಕಾರಣ ಇವತ್ತು ಭಾರತ ಕ್ರೀಡಾ ಕ್ಷೇತ್ರದಲ್ಲಿ ಮೇಲೆ ಏರ್ತಾ ಇದೆ. ಇನ್ನಷ್ಟು ದೇಶದ ಕ್ರೀಡಾ ಕ್ಷೇತ್ರದ ಭವಿಷ್ಯ ಉಜ್ವಲವಾಗಿರಲಿ. ನೀವು ಏನು ಈ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಗಳಿಸದೇ ಇದ್ರೂ ಕೂಡ ಅದು ಸೋಲು ಆಗಿರಬಹುದು, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುವಂತ ಹಾಗೆ ನಿಮ್ಮ ಛಲ, ನಿಮ್ಮ ಯಶಸ್ಸು, ನಿಮ್ಮ ಪ್ರಯತ್ನ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಇರಲಿ ಮಕ್ಕಳೇ. ನಿಮ್ಮ ಭವಿಷ್ಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಉಜ್ವಲವಾಗಿರಲಿ. ದೇಶದ ಆಸ್ತಿಯಾಗಿ ನೀವು ಬೆಳೆದು ಬನ್ನಿ. ಇಂತಹ ಕ್ರೀಡಾಕೂಟದ ಸಂಘಟನಾತ್ಮಕ ಸಮಿತಿಯವರು ಕೂಡ ನಿಮ್ಮ ಒಂದು ಏಳಿಗೆಗಾಗಿ ನಿರಂತರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಇಂತಹ ಕಾರ್ಯಕ್ರಮ ಮಾಡ್ತಕ್ಕಂತಹ ಶಕ್ತಿಯನ್ನ ಇನ್ನಷ್ಟು ದೇವರು ಕೊಡ್ಲಿ. ಅದರ ಮುಖಾಂತರ ಮಂಗಳೂರಿನಲ್ಲಿ ಮುಂದಕ್ಕೆ ಇವರ ಮುತುವರ್ಜಿಯಲ್ಲಿ, ಇವರ ನಾಯಕತ್ವದಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ನಡೆಯಲಿ, ಮಂಗಳೂರಿಗೊಂದು ಒಳ್ಳೆಯ ಹೆಸರು ಬರಲಿ ಅಂತ ಹೇಳುವಂತ ಆಶಯವನ್ನು ಹೇಳ್ತಾ ಈ ಕ್ರೀಡೆಯನ್ನ ಯಶಸ್ವಿಗೊಳಿಸಿರತಕ್ಕಂತಹ ಕ್ರೀಡಾಕೂಟದ ಸಂಘಟನಾ ಸಮಿತಿಗೆ ನನ್ನ ಇನ್ನೊಂದು ಸಲ ಅಭಿನಂದನೆಗಳನ್ನು ಅರ್ಪಿಸ ಈ ಒಂದು ಕ್ರೀಡಾಕೂಟದಲ್ಲಿ ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂತಹ ಈ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾ ಕ್ಷೇತ್ರ ಬೆಳಗಲಿ, ಉಜ್ವಲವಾಗಲಿ, ಕ್ರೀಡಾ ಪ್ರತಿಭೆಗಳ ಬದುಕು ಹಸನಾಗಲಿ ಎನ್ನುವಂತಹ ಸಂದೇಶ ನೀಡುವ ಮುಖಾಂತರ ಎಲ್ಲರಿಗೂ ಶುಭ ಹಾರೈಸಿದಂತಹ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ನಮ್ಮೊಂದಿಗೆ ಇನ್ನೂರ ಮುಖ್ಯ ಅತಿಥಿಗಳಿದ್ದಾರೆ. ಕರಾವಳಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿರುವ ಶ್ರೀಯುತ ವೆಂಕಟೇಶ್ ಅವರು ಧನ ಸಹಾಯ ಜೊತೆಗೆ ಸಮಯದಾನವನ್ನು ಕೂಡ ಮಾಡಿದ್ದಾರೆ. ಇವತ್ತಿನಲ್ಲಿ ನಿಮ್ಮ ಕುರಿತಲ್ಲಿ ಶುಭ ಹಾರೈಸಿದ್ದಾರೆ ಶ್ರೀಯುತ ವೆಂಕಟೇಶ್ ಅವರು. ಅವರಿಗೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ಸರ್ಕಾರಿ ಪ್ರೌಢಶಾಲೆ ಹತ್ತಾವರದ ಸಹಯೋಗದಲ್ಲಿ ನಡೆದರೂ ಕೂಡ ಶಿಕ್ಷಣ ಇಲಾಖೆಯ ಇದು ಕಾರ್ಯಕ್ರಮ. ಈ ಹೊತ್ತಿನಲ್ಲಿ ಉಪನಿರ್ದೇಶಕರ ಕಚೇರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಸಂಪೂರ್ಣ ಉತ್ಸಾಹದಲ್ಲಿ ಒಂದು ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಮೂಡಿ ಬಂದಿದೆ. ಇದಕ್ಕೆ ಸಹಕಾರ ನೀಡಿದ ಅನೇಕ ಮಂದಿ ಆದರೂ ಕೂಡ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಈಶ್ವರ್ ಅವರು ಮಕ್ಕಳಾಗಿದ್ದುಕೊಂಡು ನಮ್ಮೆಲ್ಲರೊಂದಿಗೆ ಬೆಳಗಿನಿಂದ ಸಂಜೆ ತನಕ ದುಡಿದವರು. ಅವರು ಈ ಹೊತ್ತಿನಲ್ಲಿ
ನಮ್ಮೆಲ್ಲರ ಉದ್ದೇಶಿಸಿ ಅಭಿನಂದನಾ ಭಾಷಣ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮುಸ್ಸಂಜೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಕೊಡುಗೈ ದಾನಿಗಳೇ, ಗೌರವಾನ್ವಿತ ಜನಪ್ರತಿನಿಧಿಗಳೇ, ಗೌರವಾನ್ವಿತ ಇಲಾಖಾ ಅಧಿಕಾರಿಗಳೇ, ಸಹೋದ್ಯೋಗಿ ಬಂಧುಗಳೇ ಮತ್ತು ವೇದಿಕೆಯ ಹಿಂಭಾಗದಲ್ಲಿ ನಮ್ಮ ಗೌರವಾನ್ವಿತ ವಿವಿಧ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಆಸೀನರಾಗಿದ್ದೀರಿ. ಜೊತೆಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿದ್ದೀರಿ. ಈ ದಿನ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ವಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ಸಹೋದ್ಯೋಗಿ ಬಂಧುಗಳು, ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಲಿಲ್ಲಿ ಮೇಡಮ್ರವರನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದವರು ನಮ್ಮ ಲಿಲ್ಲಿ ಮೇಡಮ್ರವರು ಒಂದು ಕಡೆ ಆದರೆ, ಅವರ ಜೊತೆಯಲ್ಲಿರುವಂಥ ಎಲ್ಲ ಸಹೋದ್ಯೋಗಿ ಬಂಧುಗಳು, ವಿವಿಧ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನನ್ನ ನೆಚ್ಚಿನ ಎಲ್ಲ ದೈಹಿಕ ಶಿಕ್ಷಕರು ಅವ್ರಿಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಅವರ ಕೈಯನ್ನು ಬಲಪಡಿಸಿದ್ದಾರೆ. ಈ ಒಂದು ಹಬ್ಬದ ರೀತಿಯಲ್ಲಿ 2 ದಿನಗಳು ನೇರವಾಗಿ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಈ ಥರದ ಕ್ರೀಡಾಕೂಟವನ್ನು ನಾನು ನೋಡಿಲ್ಲ. ಅತ್ಯುತ್ತಮವಾಗಿ ಮಾಡಿದ್ದೀರಾ ಮೇಡಮ್. ನಿಮಗೆ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ನಿಮಗೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದೇನಿಲ್ಲ, ನಿಮಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ, ಇನ್ನೂ ಈ ಥರದ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಗೊಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಜಯವಂತಿ ಮೇಡಮ್ರವರು ಕೂಡ ಯಾವಾಗ ಸೇವಂತಿ ಮೇಡಮ್ರವರು ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಇರ್ತಾ ಇದ್ರು ಜೊತೆಯಾಗಿ. ಸರ್, ಪ್ರತಿಯೊಂದು ಕಚೇರಿಗಳಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರನ್ನು ಭೇಟಿಯಾಗಿದ್ದಾರೆ. ನನ್ನ ಪ್ರಕಾರ ಅವರು ಹೆಚ್ಚು ಕಡಿಮೆ ಒಂದು 200 ಜನರನ್ನು ಭೇಟಿ ಮಾಡಿದ್ದಾರೆ. 200 ಜನರನ್ನು ಕೊಡುಗೈ ದಾನಿಗಳು ಮತ್ತು ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿದ್ದಾರೆ. ನಿಮಗೂ ಕೂಡ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳು. ಜೊತೆಗೆ ನನ್ನ ಸರ್ಕಾರಿ ಪ್ರೌಢಶಾಲೆಯ ಹತ್ತವರ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಪ್ರತಿಯೊಂದು ಈ ನಮ್ಮ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರು, ಸಹೋದ್ಯೋಗಿ ಬಂಧುಗಳಾದಂತಹ ಪ್ರಸನ್ನರವರು ನೋಡಿ ಅಚ್ಚುಕಟ್ಟಾಗಿ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಖುಷಿ ಆಯ್ತು ನೋಡಲಿಕ್ಕೆ, ಅದು ಬಿತ್ತಲಿಕ್ಕೆ ಮನಸ್ಸಾಗೋದಿಲ್ಲ. ಒಳ್ಳೆ ಬ್ಯಾನರ್ ಬರ್ಕೊಟ್ಟಿದ್ದಾರೆ. ಮತ್ತು ಮುಂದ್ಗಡೆಯಲ್ಲೂ ಕೂಡ ಒಳ್ಳೆ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಸ್ಕ್ರೀನನ್ನು ಕೂಡ ತಯಾರಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ಇರುವಂಥ ಪಾಠಗಳೆಲ್ಲ ಹಿಂದೆ ಉಪಯೋಗ ಆಗದಲ್ಲೇ ಬಿದ್ದಿದ್ದೋ ಅದನ್ನು ಈ ರೀತಿ ಸುಸ್ಥಿತಿಲಿ ತಂದು ಇಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿ. ಆ ಥರ ನಮ್ಮ ಸೃಜನಶೀಲತೆ ಉಳ್ಳಂಥ ಕಲೆ ನಮ್ಮಲ್ಲಿ ಬರಬೇಕು ಶಿಕ್ಷಕರಲ್ಲಿ. ಆಗ ಮಾತ್ರ ನಾವು ಮಾಡುವಂಥ ಕೆಲಸಕ್ಕೆ ಅರ್ಥ ಬರ್ತದೆ ಅಂತ ಹೇಳ್ತಾ, ನಮ್ಮ ಸಹೋದ್ಯೋಗಿ ಬಂಧುವಾದಂತಹ ಪ್ರಸನ್ನ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಮುಂದಿನ ನಿಮ್ಮ ಜೀವನ ಉತ್ತಮವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಗಣೇಶ್ ಅವರು ನಿಜವಾಗಲೂ ಅವರ ತಂಡ ಊಟದ ವ್ಯವಸ್ಥೆಯನ್ನು ಒಂದು ಚೂರು ಕೂಡ ಲೋಪದೋಷ ಆಗಲಿಲ್ಲ, ಒಂದು ಚೂರು ಲೋಪದೋಷಗಳಾಗಲಿಲ್ಲ. ಹಾಗಾಗಿ ಖುಷಿಯಾಗಿ ಬೆಳಗಿನ ತಿಂಡಿ, ಕಾಫಿ, ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಎಲ್ಲ ಟೀಮ್ ವರ್ಕು. ನಿಜವಾಗ್ಲೂ ಇದನ್ನ ಒಂದು ಲೆಕ್ಕದಲ್ಲಿ ನೇರವಾಗಿ ಹೇಳ್ಬೇಕಂದ್ರೆ ಗಣೇಶು ಏನೋ ಒಂಥರ ನನಗೊಂಥರ ವಿಚಿತ್ರ ಅನ್ನಿಸ್ತಿದೆ. ಇಷ್ಟು ಅತ್ಯುತ್ತಮವಾಗಿ ಎಲ್ಲರೂ ಕೋಆರ್ಡಿನೇಷನಲ್ಲಿ ಒಂದು ಸಣ್ಣ ತಪ್ಪು ಕೂಡ ಆಗದಲ್ಲೇ ಇರೋ ಹಾಗೆ, ಒಂದು ಸಣ್ಣ ತಪ್ಪು ಹುಡುಕ್ತಂದ್ರೆ ಇಲಾಖೆ ಇಲ್ಲ, ಆ ಥರ ಮಟ್ಟದಲ್ಲಿ ನಮ್ಮ ಊಟದ ವ್ಯವಸ್ಥೆ ಆಗಿರ್ಬೋದು, ಕ್ರೀಡಾಕೂಟ ಆಯೋಜನೆ ಆಗಿರ್ಬೋದು, ಗಣೇಶ್ ಮತ್ತು ಪ್ರೀತಮ್ ತಂಡದವರು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಪಾಪ ನಿಜವಾಗ್ಲೂ ನಿಮಗೆ ಆ್ಯಡ್ಸಪ್. ನಿಜವಾಗ್ಲೂ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಡಲಿ. ನಮ್ಮ ಇಲಾಖೆಯಲ್ಲಿ ನೀವು ಇನ್ನೂ ಚೆನ್ನಾಗಿ ಬೆಳೀಬೇಕು. ಮುಂದಿನ ದಿನಗಳಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ತಾವುಗಳು ತಯಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ.
ಅದಕ್ಕೆ ಕಾರಣ ನಮ್ಮ ಕೊಡುಗೈ ದಾನಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸರ್, ನೀವೆಲ್ಲ ನಮಗೆ ಸಹಾಯ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಜನಪ್ರಿಯ ಶಾಸಕರುಗಳಾದಂತಹ ವೇದವಾಸ್ ಕಾಮತ್ ಸರ್ ಮತ್ತು UT ಖಾದರ್ ಸರ್ ಅವರು ಕೂಡ ಬಂದು ಚೆನ್ನಾಗಿತ್ತು ಕಾರ್ಯಕ್ರಮ ಅನ್ಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಅದಕ್ಕೆ ಅವರಿಂದ ಹೆಸರು ಬರಲಿಕ್ಕೆ ಕಾರಣ ನೀವು ಸರ್, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನೀವು, ನಿಮ್ಮೆಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ನಮ್ಮ ಮೋಹನ್ ಸರ್, ತ್ಯಾಗಂ ಸರ್, ನಮ್ಮ ಮಂಜನಾಡಿ ಸರ್, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಟ್ಟದ ಭುವನೇಶ್ ಸರ್ ಇದ್ದಾರೆ, ನಮ್ಮ ರವಿಶಂಕರ್ ಸರ್ ಇದ್ದಾರೆ. ಅವರಿಗೆ 1-2-3 ತಿಂಗಳಿಂದ ನಿದ್ದೆ ಮಾಡಿಲ್ಲ ಒಂದು ಲೆಕ್ಕದಲ್ಲಿ ಇದೆ. ಹಾಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಸರ್. ನಿಮಗೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳು ಸರ್. ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ಚೆನ್ನಾಗಿ. ಮತ್ತು ಸೋಲು ಗೆಲುವು ಬಿಟ್ಟ ವಿಷಯ. ಇವತ್ತು ಯಾರು ಸೋತಿದ್ದೀರಿ ನೀವು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ, ಸತತ ಅಭ್ಯಾಸವನ್ನು ಮಾಡಿ, ನಿಲ್ಲಿಸಬೇಡಿ. ಕೆಲವ್ರು ಏನು ಮಾಡಿಬಿಡ್ತಾರಪ್ಪ ಅಂತ ಅಂದರೆ, ಇಲ್ಲಿ ಗೆದ್ದರೆ ಮುಗೀತು ಅವ್ರದ್ದು, ಇನ್ನು ಅಭ್ಯಾಸ ಮಾಡೋಕ್ಕೆ ಹೋಗಲ್ಲ. ನೀವು ಖಂಡಿತವಾಗಲೂ ನಿರಂತರ ಅಭ್ಯಾಸ ಮಾಡಕ್ಕೆ ನೋಡಿ. ಅಲ್ಲಿ ಹಿಂದ್ಗಡೆ ಎಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಆ ರೀತಿ ನಿಮ್ಮ ಪಾಡಿಗೆ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಯಾವುದ್ರಲ್ಲಿ ಗೆದ್ದಿದ್ದೀರಿ ಅದರಲ್ಲಿ, ಗೆಲ್ಲದಿದ್ದರೂ ಕೂಡ ಯೋಚನೆ ಮಾಡೋ ಅಗತ್ಯತೆ ಇಲ್ಲ. ಮುಂದಿನ ದಿನಗಳಲ್ಲಿ ತಾವು ಸತತ ಪ್ರಯತ್ನವನ್ನು ಪಟ್ಟು ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿದರೆ ನೀವು ಗೆಲುವನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬಿ ಬಂದಿದೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ. ತುಂಬ ಮನಸ್ಸಿನಿಂದ ಎಲ್ಲರಿಗೂ ಸಹಕರಿಸಿದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಸರ್, ನಿಮಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದು ಉಪನಿರ್ದೇಶಕರ ಕಚೇರಿಯ ಸಹಕಾರದಲ್ಲಿ ಆಗುವಂಥದ್ದು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ಭುವನೇಶ್ ಅವರ ಸಂಪೂರ್ಣ ಉಸ್ತುವಾರಿಯಲ್ಲಿ ಈ ಕಾರ್ಯಕ್ರಮ ಪ್ರಥಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಶ್ರೀಯುತ ಭುವನೇಶ್ ಅವರು ಇವತ್ತಿನ ಕಾರ್ಯಕ್ರಮ, ಬರುವ ವರ್ಷದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಬಗ್ಗೆ ತಮ್ಮ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಬಗ್ಗೆ ಎರಡು ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೆಲಸವನ್ನು ಎಲ್ಲರಿಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಬಹಳ ಖುಷಿ ಆಯಿತು. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮತ್ತು ಅಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ನಿರೂಪಕರು ಹೇಳಿದಾಗೆ ನಾನು ಕೂಡ ಇದು ಪ್ರಥಮ ಬಾರಿಗೆ ಇಂಥ ಒಂದು ಅಭೂತಪೂರ್ವ ಕ್ರೀಡಾಕೂಟ ಇದು ನನ್ನ ಜೀವಮಾನದಲ್ಲಿ ಕೂಡ ನಾನು ನೋಡಲಿಲ್ಲ ಸರ್. ನಿಮ್ಮ ಜೀವಮಾನದಲ್ಲಿ, ನನ್ನ ಜೀವಮಾನದಲ್ಲಿ ಕೂಡ ನಾನು 30 ವರ್ಷ ಸರ್ವಿಸ್ ಆಗಿದೆ. ಅಷ್ಟು ಚೆನ್ನಾಗಿ ನೆರವೇರಿಸಿದ ಈ ಒಂದು ಕ್ರೀಡಾಕೂಟದ ಸಮಿತಿ ಅಧ್ಯಕ್ಷರಾದ ಯತೀಂದ್ರನಾಥ್ ಸರ್, ಸರ್ಕಾರಿ ಪ್ರೌಢಶಾಲೆ 10 ನಾವು ವಹಿಸಿಕೊಟ್ಟಾಗ ಅಲ್ಲಿಯ ಮುಖ್ಯ ಶಿಕ್ಷಕರು, ಅಲ್ಲಿಯ ಅಧ್ಯಾಪಕರು ಮತ್ತು ಇಲ್ಲಿಯ ಶಾಸಕರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ವೇದವ್ಯಾಸ ಕಾಮತ್ರವರು ಜೊತೆಗೆ ಇದರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಯಶಸ್ವಿಯಾಗಿ ಅಭೂತಪೂರ್ವವಾಗಿ ಮಾಡಿರುವಂತ ನಮ್ಮ ಲಿಲ್ಲಿ ಮೇಡಮ್, ನಾನು ಎಲ್ಲರ ಬಾಯಲ್ಲಿ ಲಿಲ್ಲಿ ಮೇಡಮ್ ಎಂತ ಅದ್ಭುತ ಸಂಘಟನೆ, ಈ ರೀತಿ ಯಾವ ರೀತಿಯ ಯೋಚನೆ ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರ ದಾನಿಗಳನ್ನು ಅವರನ್ನು ಎಲ್ಲ ಸೇರಿಸಿಕೊಂಡು, ಇಲಾಖೆಯನ್ನು ಸೇರಿಸಿಕೊಂಡು ಒಗ್ಗೂಡಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ. ಅಭೂತಪೂರ್ವವಾಗಿ ಅತ್ಯಂತ ಯಶಸ್ವಿಯಾಗಿದೆ ಅನ್ನುವ ಒಂದು ಘೋಷಣೆಯನ್ನು ಮಾಡ್ತಾ, ನಾನು ನಮ್ಮ ವಿದ್ಯಾರ್ಥಿಗಳು, ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ, ಭಾಗವಹಿಸಿದ ವಿದ್ಯಾರ್ಥಿಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿಕೊಂಡು, ವಿಶೇಷವಾಗಿ ಈ ತಿಂಗಳ ಕೊನೆಯ ವಾರದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಮೈಸೂರಿನಲ್ಲಿ ನಡೀಲಿಕ್ಕಿದೆ. ಅಲ್ಲಿ ನಮ್ಮ ಜಿಲ್ಲೆಯನ್ನು ನೀವೆಲ್ಲ ಇಲ್ಲಿಯ ವಿಜೇತರಾದ ವಿದ್ಯಾರ್ಥಿಗಳು ಪ್ರತಿಸಲಿಕ್ಕೆ ಇದ್ದೀರಿ. ನಿಮ್ಗೆಲ್ಲರಿಗೂ ಶುಭಾಶಯ ಕೋರ್ತಾ, ಅಲ್ಲಿ ಕೂಡ ನೀವು ವಿಜೇತರಾಗಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿ ಅನ್ನೋ ಶುಭ ಹಾರೈಕೆಯೊಂದಿಗೆ ಬರುವ ವರ್ಷದ ಕ್ರೀಡಾಕೂಟ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದೊಂದು ವರ್ಷ ಒಂದೊಂದು ತಾಲೂಕಿನವರು ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಸುವಂಥದ್ದು. ಅದೇ ರೀತಿಯಲ್ಲಿ ಈ ಬರುವ ವರ್ಷಕ್ಕೆ ನಮ್ಮ ಮೂಡಬಿದ್ರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ ಅದು ನಡೆಯಬೇಕಾಗ್ತದೆ. ಅಲ್ಲಿಯ ಉತ್ಸಾಹಿ ನಮ್ಮ ನಿತ್ಯಾನಂದ ಶೆಟ್ಟರು ಹೊಸದಾಗಿ ಬಂದಿರುವ ಒಂದು TPO ಉಡುಪಿ ಜಿಲ್ಲೆಯಿಂದ ವರ್ಗಾವಣೆಯಾಗಿ ಬಂದಿದ್ದಾರೆ. ಅವರು
ಹಾಗೆ ಹೇಳಿದೆ ಅವರಿಗೆ, ನಾನು ಹೇಳಿದಷ್ಟೇ. ಅವರು ಇಮ್ಮಿಡಿಯೇಟ್ ಆಗಿ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ ಅವರಿಗೆ ಅದನ್ನು ವಹಿಸಿಕೊಟ್ಟಿದ್ದಾರೆ. ಅವರ ಜಂಟಿ ಆಶ್ರಯದಲ್ಲಿ ಅವರ ಒಂದು ಇನ್ನಷ್ಟು ಇವತ್ತು ಇದೊಂದು ಮಾದರಿ, ಇದೊಂದು ನಮ್ಮ ಜಿತೇಂದ್ರ ಸರ್ ಹೇಳಿದ ಹಾಗೆ ಇದು ಕರ್ನಾಟಕಕ್ಕೆ ಮಾದರಿಯಾಗಿರುವಂತಹ ನಡೆದಂತ ಒಂದು ಕ್ರೀಡಾಕೂಟ. ಬಹುಶಃ ಬರುವ ವರ್ಷವು ಇಷ್ಟೇ ಯಶಸ್ವಿಯಾಗಿ, ಇಷ್ಟೇ ಅದ್ಭುತವಾಗಿ ಒಂದು ಸಂಘಟನೆ ಮಾಡಿ ನಿಮಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಬರುವ ವರ್ಷವು ನಡೆಯಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಭಾಗವಹಿಸಿದ ಮತ್ತು ಸಂಘಟಿಸಿದ ಸಂಘಟನೆಗೆ ಕಾರ್ಯಕರ್ತರು ಎಲ್ಲರನ್ನು ಅಭಿನಂದಿಸಿಕೊಂಡು, ಇಲಾಖೆ ಪರವಾಗಿ ಅಭಿನಂದಿಸಿಕೊಂಡು ನನ್ನ 2 ಮಾತನ್ನು ಮುಗಿಸಿದೆ. ಅಭಿನಂದನೆಗಳ ಜೊತೆಗೆ ಶುಭ ಹಾರೈಸಿದಂತಹ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ಭುವನೇಶ್ವರ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇದೀಗ ನಾವು ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಈ ವೈಯಕ್ತಿಕ ಚಾಂಪಿಯನ್ಶಿಪ್ ಮತ್ತು ತಂಡ ಸಮಗ್ರ ಪ್ರಶಸ್ತಿಯನ್ನ ನೀಡಲಿಕ್ಕಿದ್ದೇವೆ. ಈ ಹೊತ್ತಿನಲ್ಲಿ ಅದರ ಸಂಪೂರ್ಣ ವರದಿಯನ್ನ ಶ್ರೀಯುತ ರಾಜೀವ ನಾಯಕ್ ಅವರು, ನಮ್ಮ ಉದ್ಘೋಷಕರು, 2 ದಿನದ ಕಾರ್ಯಕ್ರಮದ ಉದ್ಘೋಷಕರು ರಾಜೀವ ನಾಯಕ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಮತ್ತು ನಿನ್ನೆ ಮತ್ತು ಇವತ್ತು ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಿ ವಿಜಯ ವೇದಿಕೆಗೆ ಹತ್ತಿರವಾಗಿ ಕುಳಿತಿರುವಂತಹ ನನ್ನೆಲ್ಲ ಪ್ರೀತಿಯ ಕ್ರೀಡಾಪಟುಗಳೇ, ಎಲ್ಲ ನದಿಗಳು ಕಡಲನ್ನು ಸೇರುವಂತೆ ನಿಮ್ಮೆಲ್ಲರ ಲಕ್ಷ್ಯ ನನ್ನ ಕಡೆ ಬರಲೇಬೇಕು. ಯಾಕೆಂತಂದ್ರೆ ಬಹುಮಾನ ವಿಜೇತರನ್ನ ಗೌರವಿಸಿದ್ದಾರೆ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಅತಿಥಿ ಬಂಧುಗಳು ಎದ್ದು ನಿಲ್ಲುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಹದಿನಾಲ್ಕರ ವಯೋಮಿತಿಯ ಪ್ರಾಥಮಿಕ ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ನಿಹಾಲ್ ವಿ ಕರ್ಕೇರ, ಶ್ರೀ ಮಹಾಲಿಂಗೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸೂರತ್ಕಲ್. ಎಲ್ಲಿದೆ ಬೇಗ ಬರಬೇಕು. ಅದರ ಜೊತೆಗೆ ಆರಂಭಂ ರಾಜು, ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ, ಪುತ್ತಿಗೆ, ಮೂಡುಬಿದ್ರೆ. ಇಬ್ಬರು ವಿದ್ಯಾರ್ಥಿಗಳು ತಲಾ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ ಪ್ರಾಥಮಿಕ ಬಾಲಕ ವಿಭಾಗದಲ್ಲಿ. ನಿಹಾಲ್ ಬಿ ಕರ್ಕೇರ, ಆರಂಭಂ ರಾಜು, ಆಳ್ವಾಸ್, ಮೂಡುಬಿದ್ರೆ. 14ರ ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಕೃತಿ ಕೆ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ, ಪುತ್ತೂರು. 11 ಅಂಕದೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಧನ್ಯವಾದಗಳು ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಅವರಿಗೆ. ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ಶುಭ ಹಾರೈಸಿ ವಿಜೇತರಿಗೆ ಗೌರವಿಸಿದಂತಹ ಲೋಟಸ್ ಬಿಲ್ಡರ್ಸ್ನ ಪಾಲುದಾರರಾಗಿದ್ದ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನ ಶ್ರೀಯುತ ವೆಂಕಟೇಶ್, ಅಧ್ಯಕ್ಷರು ಕರಾವಳಿ ಕೋಆಪರೇಟಿವ್ ಸೊಸೈಟಿ, ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 14ರ ವಯೋಮಿತಿಯ ಪ್ರೌಢಶಾಲಾ ಬಾಲಕರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದವರು ಆಕಾಶ್ ಹುಕ್ಕೇರಿ ಲಗ್ಮಣ್ಣ, ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್, ಪುತ್ತಿಗೆ, ಮೂಡುಬಿದ್ರೆ. 11 ಅಂಕದೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಬನ್ನಿ ಮಕ್ಕಳೇ, ಬೇಗ ಬನ್ನಿ. 17ರ ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಸೇಂಟ್ ಅಲೋಷಿಯಸ್ ಇಂಗ್ಲಿಷ್ ಮೀಡಿಯಂ, ಊರ್ವ, ಮ್ಯಾಂಗ್ಳೂರು, ಇಲ್ಲಿಯ ಬಾಲಕಿ ಮಾನ್ಯ ವಾಯ್ ಸಾಲಿಯಾನ್, 15 ಅಂಕ. ಧನ್ಯವಾದಗಳು ಶ್ರೀಯುತ ವೆಂಕಟೇಶ್ ಅವರಿಗೆ. ಮುಂದಿನ ಬಹುಮಾನವನ್ನ ಕರಾವಳಿ ಕೋಆಪರೇಟಿವ್ ಸೊಸೈಟಿಯ ಜನರಲ್ ಮ್ಯಾನೇಜರ್ ಶ್ರೀಯುತ ಅನಿಲ್ ಕುಮಾರ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಗ ಬೇಗ ಬಾ. 17ರ ವಯೋಮಿತಿಯ ಪ್ರೌಢಶಾಲಾ ಬಾಲಕರ ವಿಭಾಗದ ಚಾಂಪಿಯನ್ ಆಳ್ವಾಸ್ ಕನ್ನಡ ಮೀಡಿಯಂ, ಪುತ್ತಿಗೆ, ಮೂಡುಬಿದ್ರೆಯ ದಯಾನಂದ್ ಹನುಮಂತ ದುಂಪಣ್ಣನವರ್. ಧನ್ಯವಾದಗಳು. 13 ಅಂಕದೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದರೆ. ಧನ್ಯವಾದಗಳು ಅನಿಲ್ ಕುಮಾರ್ ಅವರಿಗೆ. ಮುಂದಿನ ಬಹುಮಾನವನ್ನ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಶ್ರೀಯುತ ಶಂಕರ್ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಮೂಡ ಸೂರತ್ಕಲ್ನ
ಕಮಿಷನ್ ಆಗಿರುವಂತಹ ಶ್ರೀಮತಿ ವಾಣಿ ಮೇಡಮ್ ಆಗಮಿಸಿದ್ದಾರೆ. ಮೇಡಮ್, ನಮ್ಮ ಜಿಲ್ಲಾ ಕ್ರೀಡಾಕೂಟ ಸಮಿತಿಯ ಪರವಾಗಿ ತಮ್ಮನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಆತ್ಮೀಯರೇ, ಕರೋನಾದ ಕರಿ ನೇಳ ನಡುವೆ ಕೂಡ ಮಕ್ಕಳ ಕ್ರೀಡಾ ಚಟುವಟಿಕೆ ಗರಿಗೆದರಿ ಇವತ್ತು ಮತ್ತು ನಿನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ 5 ಕೂಟ ದಾಖಲೆಗಳು ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಿದ್ದೇವೆ. ಕೂಟ ದಾಖಲೆಯನ್ನು ನಿರ್ಮಿಸಿದಂತಹ ಕ್ರೀಡಾಪಟುಗಳು ದಯವಿಟ್ಟು ಬಂದು ಇಲ್ಲಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. 100 ಮೀಟರ್ ಓಟದಲ್ಲಿ ಹಶ್ಮಿತ್ ಎ ಸಾಲಿಯಾನ್ ಸೇಂಟ್ ಅಲೋಷಿಯಸ್ ಊರ್ವ ವೇದಿಕೆಗೆ ಬರಬೇಕು. 2018ರಲ್ಲಿ ರಿನ್ಸ್ ಜೋಸೆಫ್ ಇವರು ನಿರ್ಮಿಸಿದಂತಹ 11.1 ಸೆಕೆಂಡ್ ದಾಖಲೆಯನ್ನು ಮುರಿದು 10.8 ಸೆಕೆಂಡ್ನೊಂದಿಗೆ ಹೊಸ ಕೂಟ ದಾಖಲೆಯನ್ನು ಆರಂಭಿಸಿದಂತವರು ಸೇಂಟ್ ಅಲೋಷಿಯಸ್ ಊರ್ವಾದ ಬಾಲಕ. ನಂತರ 800 ಮೀಟರ್ದಲ್ಲಿ ಆಳ್ವಾಸ್ ಕನ್ನಡ ಮೀಡಿಯಂ ಪುತ್ತಿಗೆಯ ದಯಾನಂದ್ ಹನುಮಂತ ದುಂಪಣ್ಣನವರ್ 800 ಮೀಟರ್ ಅಲ್ಲಿ ಹೊಸ ಕೂಟ ದಾಖಲೆ 2 ನಿಮಿಷ 1.7 ಸೆಕೆಂಡ್ನೊಂದಿಗೆ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಈ ಒಂದು ಸ್ಮರಣಿಕೆಯನ್ನ ವಾಣಿ ಮೇಡಮ್ ಅವರು ಸುರತ್ಕಲ್ ಮೂಡದ ಕಮಿಷನರ್ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಕ್ಕಳೇ, 15 ವರ್ಷದ ದಾಖಲೆಯನ್ನು ಮುರಿದಿದ್ದಾರೆ ದಯಾನಂದ್ ಅವರು. ಕೃತಿ KS ಸೇಂಟ್ ಫಿಲೋಮಿನಾ ಹೈಸ್ಕೂಲ್ ಪುತ್ತೂರು ಇವರು 2007ರಲ್ಲಿ ನಿರ್ಮಿಸಿದಂತಹ 2 ನಿಮಿಷ 3 ಸೆಕೆಂಡ್ 3.60 ಸೆಕೆಂಡ್ ದಾಖಲೆಯನ್ನು ಮುರಿದು ಹೊಸ ಕೂಟ ದಾಖಲೆಯನ್ನು ಮಾಡಿದ್ದಾರೆ. ಉತ್ತೇಜಿತದಲ್ಲಿ ದಾಖಲೆ. ಮುಂದಿನ ಬಹುಮಾನವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. SCPT ಕಟೀಲ್ ಇಲ್ಲಿಯ ಬಾಲಕಿ ಶ್ರೇಯಾ ಎಸ್ 4.5 ಮೀಟರ್ ದೂರ ನೆಗೆಯುವುದರೊಂದಿಗೆ 2019ರಲ್ಲಿ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂನ ಗೌತಮಿ ಮಾಡಿದ ದಾಖಲೆಯನ್ನು ಮುರಿದು ಹೊಸ ಕೂಟ ದಾಖಲೆಯನ್ನು ಮಾಡಿದ್ದಾರೆ. ವೇದಿಕೆಗೆ ಬನ್ನಿ. ಮುಂದಿನ ಬಹುಮಾನವನ್ನ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಭುವನೇಶ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 17ನೇ ನಿಯಮಿತ ಪ್ರೌಢಶಾಲಾ ಬಾಲಕರ ವಿಭಾಗದ 200 ಮೀಟರ್ ಕೂಟ ದಾಖಲೆ ಹಶ್ಮಿತ್ ಎ ಸಾಲಿಯಾನ್ ಸೇಂಟ್ ಅಲೋಷಿಯಸ್ ಊರ್ವ 22.2 ಸೆಕೆಂಡ್ನೊಂದಿಗೆ ಹೊಸ ಕೂಟ ದಾಖಲೆ. 2018ರಲ್ಲಿ ರಿನ್ಸ್ ಜೋಸೆಫ್ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡುಬಿದ್ರೆ ಇವರು ಮಾಡಿದ ದಾಖಲೆಯನ್ನು ಮುರಿದು ಹೊಸ ಕೂಟ ದಾಖಲೆಯನ್ನು ಮಾಡಿದ್ದಾರೆ. ರಿನ್ಸ್ ಬನ್ನಿ. ಹಶ್ಮಿತ್ ಡಬಲ್ ಧಮಾಕ 2 ಕೂಟ ದಾಖಲೆಯನ್ನು ನಿರ್ಮಿಸಿದ ಬಾಲಕ. ಬಹುಶಃ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಕೂಡ ಒಂದು ಬಹುಮಾನದ ಆಶಾ ಕಿರಣ ತಾವು. ಹ್ಯಾಮರ್ ಥ್ರೋ 17ನೇ ನಿಯಮಿತ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಸಾನಿಕಾ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಪುತ್ತಿಗೆ ಇವರು 35.06 ಮೀಟರ್ ಎಸೆಯುವುದರ ಮೂಲಕ ಹೊಸ ಕೂಟ ದಾಖಲೆಯನ್ನು ಮಾಡಿದ್ದಾರೆ. ಮೊದಲ ದಾಖಲೆ 2019ರಲ್ಲಿ ಕಾವ್ಯ ರಮೇಶ್ ಮೋಕ್ಷ ಆಳ್ವಾಸ್ನವರೇ ಮಾಡಿದ ದಾಖಲೆಯನ್ನ ಆಳ್ವಾಸ್ನವರೇ ಮುರಿದಿದ್ದಾರೆ. ದಾಖಲೆಗಳಿರುವುದೇ ಮುರಿಯುವುದಕ್ಕಾಗಿ. ಮುಂದಿನ ಕ್ರೀಡಾಕೂಟವನ್ನು ನಡೆಸುವ ಜವಾಬ್ದಾರಿ ಹೊತ್ತುಕೊಂಡವರು ಮೂಡಬಿದ್ರೆ ಇಲ್ಲಿಯ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ನಿತ್ಯಾನಂದ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅವರ ತಾಲೂಕಿನ ಹುಡುಗಿ ದಾಖಲೆ ನಿರ್ಮಿಸಿದಂತಹ ಪ್ರತಿಭೆಗೆ ಗೌರವ ಸಲ್ಲಿಕೆ. ಚಾಂಪಿಯನ್ ಆಫ್ ದ ಚಾಂಪಿಯನ್, ಓವರ್ ಆಲ್ ಚಾಂಪಿಯನ್ ಸಮರ್ಪಣಾ ಪ್ರಶಸ್ತಿ. ಪ್ರತಿಯೊಂದು ಕೆಟಗರಿಯಲ್ಲೂ ಕೂಡ ಅತ್ಯುತ್ತಮವಾದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ. ಸಾಧನೆ ಹಾದಿಯಲ್ಲಿ ಸವಾಲುಗಳು ನೂರಾರು, ಎಲ್ಲ ಸವಾಲುಗಳನ್ನು ಮೆಟ್ಟಿ ವಿಜಯ ವೇದಿಕೆಯನ್ನು ಏರಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ತಾಲೂಕು ವಲಯಗಳ ಪ್ರಕಾರ ನಾವು ಇಲ್ಲಿ ನೀಡ್ತಾ ಇದ್ದೇವೆ. 14ನೇ ನಿಯಮಿತಿಯ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಚಾಂಪಿಯನ್ 27 ಅಂಕದೊಂದಿಗೆ ಹತ್ತೂರನ್ನು ಬಿಡದ ಪುತ್ತೂರು. ಬನ್ನಿ, ಪುತ್ತೂರ ಮುತ್ತುಗಳು ಓಡೋಡಿ ಬನ್ನಿ. ಬನ್ನಿ ಎಲ್ಲ ಮಕ್ಕಳು ಬನ್ನಿ. ಪುತ್ತೂರವ್ರು ಯಾರೆಲ್ಲ ಇದ್ದೀರಿ ಬನ್ನಿ. ಬೇಗ ಬನ್ನಿ. ಬೇಗ ಬರ್ಬೇಕು ಮಕ್ಕಳೇ. ಸ್ವಲ್ಪ ಮೊಣಕಾಲುವರಿಗೆ ಕೂತ್ಕೊಂಡ್ರೆ ಸಾಕು. ಎಲ್ಲರೂ ಒಬ್ಬರೇ ನಿಂತ್ರೆ ಸಾಕು. ಪ್ರಶಸ್ತಿ ತಗೊಳ್ಳೋರು ಒಬ್ಬರು ನಿಂತ್ಕೊಳ್ಳಿ, ಉಳಿದವರೆಲ್ಲ ಮೊಣಕಾಲು ಹಾಕಿ ಕೂತ್ಕೊಳ್ಳಿ. ಮಕ್ಕಳಲ್ಲಿ ಮೊಣಕಾಲು ಹಾಕಿ ಕೂತ್ಕೊಳ್ಳಿ. ಎಲ್ಲ ಅತಿಥಿ ಬಂಧುಗಳು ಕೈ ಜೋಡಿಸಿ ಈ ವಿಜೇತರನ್ನು ಗೌರವಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಒಬ್ಬರು ನಿಂತ್ರೆ ಸಾಕು ಸರ್, ಉಳಿದವರೆಲ್ಲ ಮೊಣಕಾಲು ಹಾಕಿ ಕೂತ್ಕೊಳ್ಳಿ. ಮಿತಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದ ತಂಡ ಅತ್ಯಧಿಕ 43 ಅಂಕಗಳನ್ನು ಗಳಿಸಿದ್ದಾರೆ. ಕಡಲ
ತಡಿಯ ಮಂಗಳೂರು ಉತ್ತರ. ಬನ್ನಿ ಮಕ್ಕಳೇ, ಮಂಗಳೂರು ಉತ್ತರದ ಎಲ್ಲ ಕ್ರೀಡಾಪಟುಗಳು ಓಡಿ ಬನ್ನಿ. ಈ ವಿಜೇತರನ್ನು ಗೌರವಿಸಿ ಕಾಯಿಸಿದ ಗುರುಪ್ರಸಾದ್. ಎಲ್ಲಿದ್ರೆ ಮಕ್ಕಳು, ಬೇಗ ಬನ್ನಿ, ಬೇಗ ಬನ್ನಿ. ಮಕ್ಕಳೇ ಮೊಣಕಾಲಕ್ಕೆ ಕೂತ್ಕೊಳ್ಳಿ, ಒಬ್ರು ನಿಂತ್ರೆ ಸಾಕು. ಸ್ವಲ್ಪ ಕೂತ್ಕೊಳ್ಳಿ ಮಕ್ಕಳೇ, ಮೊಣಕಾಲಕ್ಕೆ ಕೂತ್ಕೊಳ್ಳಿ. ಹಾಗೆ 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 ಎಲ್ಲರೂ ಬರ್ತಾರೆ ಫೋಟೋದಲ್ಲಿ. ಒಬ್ಬ ನಿಂತ್ರೆ ಸಾಕು. ಹದಿನಾಲ್ಕರ ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಚಾಂಪಿಯನ್ 34 ಅಂಕಗಳೊಂದಿಗೆ ಪುತ್ತೂರು. ಮಕ್ಕಳೇ ಉಳಿದವರು ಕೂತ್ಕೊಳ್ಳಿ, ಒಬ್ರು ನಿಂತ್ಕೊಳ್ಳಿ ಸಾಕು. ಕೂತ್ಕೊಳ್ಳಿ, ಮೊಣಕಾಲ ಹಾಕಿ ಕೂತ್ಕೊಳ್ಳಿ. ಈ ಒಂದು ಬಹುಮಾನವನ್ನ ಸಭಾನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಸರ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 14 ಮಿತಿಯ ಪ್ರೌಢಶಾಲಾ ಬಾಲಕರ ವಿಭಾಗದ ಚಾಂಪಿಯನ್ 19 ಅಂಕಗಳೊಂದಿಗೆ ಮತ್ತೆ ಪುತ್ತೂರು. ಬನ್ನಿ ಪ್ರೌಢಶಾಲಾ ಬಾಲಕರು ಬನ್ನಿ. ಈ ಬಹುಮಾನವನ್ನ ಕರಾವಳಿ ಕೋಆಪರೇಟಿವ್ ಸೊಸೈಟಿಯ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಕ್ಕಳೇ, ಇದಾದ ನಂತರ ರಿಲೇ ಸ್ಪರ್ಧೆಯ ಬಹುಮಾನವನ್ನು ನಾವಲ್ಲಿ ವಿಜಯ ವೇದಿಕೆಯಲ್ಲೇ ನೀಡ್ತೇವೆ ತಮಗೆ. 17ರ ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ 36 ಅಂಕಗಳೊಂದಿಗೆ ಚಾಂಪಿಯನ್ ಆಗಿ ಬಂದವರು ಆ ಅರ್ಧಕ್ಕೆ ಎದ್ದು ನಿಂತಲು ಮಂಗಳೂರು ಉತ್ತರ. ಮತ್ತೆ ಮಂಗಳೂರು ಉತ್ತರ. ಬನ್ನಿ, ಮಂಗಳೂರು ಉತ್ತರದ ಕ್ರೀಡಾಪಟುಗಳು ಓಡಾಡಿ ಬನ್ನಿ ಮಕ್ಕಳೇ. ಉತ್ತರದ ಪರವಾಗಿ ಮಕ್ಕಳು ಬಂದು ಸ್ವೀಕರಿಸಿಯಲ್ಲಿ ಬೇಗ ಬನ್ನಿ. 17 ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರು ಬೇಗ ಬನ್ನಿ. 17 ವಯೋಮಿತಿಯ ಪ್ರೌಢಶಾಲಾ ಬಾಲಕಿಯರು. ಬಹುಶಃ ಮಂಗಳೂರು ಉತ್ತರ ತುಂಬಾ ದೂರದಲ್ಲಿ ಇರೋದ್ರಿಂದ ಮಕ್ಕಳೆಲ್ಲ ಮನೆಗೆ ಹೋದ್ರ ಅಂತ ನೋಡಿ. ಇಲ್ಲಿಂದ ಹಿಡಿದು ಕಟೀಲು ಮುಲ್ಕಿವರೆಗೆ ಬರ್ತದೆ ಮಕ್ಕಳೇ. ಅವರಿಗೆ ಯಾವ ಶಾಲೆ ಅಂತ ಗೊತ್ತಾಗ್ತಾ ಇಲ್ಲ ಕಾಣ್ತದೆ. ಮಂಗಳೂರು ಉತ್ತರ ಅಂದ್ರೆ ಮಂಗಳೂರು ಶೈಕ್ಷಣಿಕ ವಲಯ. ಈ ಒಂದು ಬಹುಮಾನವನ್ನ ಮಂಗಳೂರು ಸ್ಟೇಡಿಯಂನ ಅಥ್ಲೆಟಿಕ್ ಕೋಚ್ ಆಗಿರುವಂತಹ ಈ ಒಂದು ಕ್ರೀಡಾಕೂಟಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮಗೆ ಯಶಸ್ವಿ ಕರ್ತನಾದಂತಹ ಶ್ರೀ ದೇವಣ್ಣ ನಾಯಕ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಯೋಮಿತಿಯ ಪ್ರೌಢಶಾಲಾ ಬಾಲಕರ ವಿಭಾಗದ ಚಾಂಪಿಯನ್ ಆಫ್ ದ ಚಾಂಪಿಯನ್ ಜೈನ ಕಾಶಿ ಮೂಡುಬಿದ್ರೆ. ಬನ್ನಿ ಬನ್ನಿ ಮಕ್ಕಳು, ಎಲ್ಲರೂ ಬನ್ನಿ. ಹೈಸ್ಕೂಲ್ ಬಾಯ್ಸ್ ಅಂಡರ್ 17. ಜೈನ ಕಾಶಿ, ವಿದ್ಯಾ ಕಾಶಿ, ಇದೀಗ ಕ್ರೀಡಾ ಕಾಶಿ. ಈ ಬಹುಮಾನವನ್ನ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಲಿಲ್ಲಿ ಬಾಯ್ಸ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಳ್ಳಬೇರೆ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀಯುತ ಸುನೀಲ್ ಮಿರಾಂಡ ಅವರು ಕೂಡ ಕೈ ಜೋಡಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬರುವ ವರ್ಷ ಕ್ರೀಡಾಕೂಟವನ್ನು ಸಂಘಟಿಸುವ ಜವಾಬ್ದಾರಿ ಹೊತ್ತುಕೊಂಡವರು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರಿ ಅಲ್ಲಿಯ ಮುಖ್ಯಸ್ಥರು ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುಧೀರ್ ಅವರು ದಯವಿಟ್ಟು ವೇದಿಕೆ ಬರುವಂತೆ ವಿನಂತಿ ಮಾಡ್ತಾ ಇದ್ದೇವೆ.
ಧನ್ಯವಾದಗಳು. ಬಹುಮಾನವನ್ನು ವಿತರಿಸಿದಂತಹ ಎಲ್ಲ ಮಹನೀಯರಿಗೆ ಮತ್ತು ಬಹುಮಾನ ಸ್ವೀಕರಿಸಿದಂತಹ ಎಲ್ಲ ತಾಲೂಕು ವಲಯದವರಿಗೆ ರಾಜ್ಯ ಮಟ್ಟದಲ್ಲೂ ಕೂಡ ತಮಗೆ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಮುಂದೆ ರಿಲೇ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಮೋಹನ್ ಶಿರೋ ಅಭಿವಂದನೆಗಳು. ಬಂಧುಗಳೇ, ಇದೀಗ 4x100 ಮೀಟರ್ ರಿಲೇಯ ಬಹುಮಾನ ಇದೀಗ ಸಿದ್ಧವಾಗಿದೆ. ಬಂಧುಗಳು ಜಿತೇಂದ್ರ ಕೊಟ್ಟರಿ ಅವರು ಇರ್ಬೋದು, ಹಾಗೆ ಕರಾವಳಿ ಕೋಆಪರೇಟಿವ್ ಸೊಸೈಟಿಯ ವೆಂಕಟೇಶ್ ಸರ್ ಅವರು, ಹಾಗೆ ಎಲ್ಲ ಆಡಳಿತ ವರ್ಗದವರು, ಹಾಗೆ ನಮ್ಮ ವೇದಿಕೆಗಳಿರುವಂತಹ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿದ್ದೇನೆ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಸಂಘಟನೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿರುವಂತಹ ಸರ್ಕಾರಿ ಪ್ರೌಢಶಾಲೆ ಹತ್ತವರ ಇಲ್ಲಿಯ ಮುಖ್ಯ ಶಿಕ್ಷಕರಾಗಿರುವಂತಹ ಶುದ್ಧ ಶಿವಕುಮಾರ್ ಅವರು ಒಂದೆರಡು ನುಡಿಯನ್ನ ನುಡಿಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಕ್ಕಳಿಗೂ, ನನ್ನ ದೈಹಿಕ ಶಿಕ್ಷಣ ಮಿತ್ರರಿಗೂ ತುಂಬಾ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದು 2022-23ನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ ನಡೆಸಿಕೊಂಡ್ಬಿಟ್ಟು ವಿಜೃಂಭಣೆಯಿಂದ ಅತ್ಯಂತ ಸಡಗರವಾಗಿ ಅತ್ಯಂತ ವೈಭವವಾಗಿ ಕಾರ್ಯಕ್ರಮವನ್ನು ಮುಗಿಸುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶ್ರೀಮತಿ ಲಿಲ್ಲಿ ಮೇಡಮ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರು, ತುಂಬಾ 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 ಹೋರಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಈ ತರ ನಡೀಲಿಕ್ಕೆ ತುಂಬಾ ಕಾರಣಬದ್ಧರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕ, ನಮ್ಮ ವೃತ್ತಿ ಮಿತ್ರರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನಂತರ ನನ್ನ ಪೋಷಕರ ಪರವಾಗಿ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು ವ್ಯಾಪ್ತಿಯ ನಮ್ಮ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಉದ್ಯಮಿಗಳು ನಮ್ಮ ಒಂದು ಕ್ರೀಡಾಕೂಟಕ್ಕೆ ಯಶಸ್ವಿಗೆ ಕಾರಣಭೂತರಾಗಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ, ನಮ್ಮ ಈ ಕಾರ್ಯಕ್ರಮದ ಈ ಒಂದು ಸಂಘಟನೆಯ ಅಧ್ಯಕ್ಷರಾದಂತಹ ಶ್ರೀಯುತ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ವೇದವಾಸ್ ಕಾಮತ್ ಸರ್ ಅವರು ನಮಗೆ ಮೊದಲನೇ ಸಾಲಿ ಮೀಟಿಂಗ್ ನಲ್ಲಿ ತುಂಬಾ ಅಭಾರಿಯಾದಂತಹ ಮಾತುಗಳನ್ನು ಹೇಳಿಬಿಟ್ಟು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣರಾಗಿರ್ತಾರೆ. ಅವರಿಗೂ ಸಹ ನಾವು ಈ ನಮ್ಮ ಕಾರ್ಯಕ್ರಮದ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ತುಂಬಾ ಅಭಿನಂದನೆಗಳು. ನಮ್ಮ ಶಾಲೆಯಲ್ಲಿ ಈಗ ಬೇರೆ ರೀತಿಯಾದ ಕೆಲವು ಡ್ರಾಯಿಂಗ್ಗೆ, ಅದಕ್ಕೆ ಇದಕ್ಕೆ ಟೈಪ್ ರೈಟಿಂಗ್ಗೆ ಎಲ್ಲಿ ಹೋಗಿಲ್ಲ ನಾವು. ಎಲ್ಲ ನನ್ನ ವೃತ್ತಿ ಮಿತ್ರರು ಮತ್ತೆ ನನ್ನ ದೈಹಿಕ ಶಿಕ್ಷಕನ ಮಿತ್ರರು ನಮಗೆ ಮಾಡಿಕೊಟ್ಟಿರ್ತಾರೆ. ಈಗ ನಮ್ಮ ಪ್ರೈಸ್ ಕೊಡ್ತಿರುವಂತಹ ಒಂದು ಫಸ್ಟ್, ಸೆಕೆಂಡ್, ಥರ್ಡ್ ಒಂದು ಇದೇ ರೀತಿ ನಡೆಯಲಿ. ಇದನ್ನ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀಯುತ ಪ್ರಸನ್ನ ಕುಮಾರ್ ಅವರು ಮಾಡಿರ್ತಾರೆ. ಮತ್ತೆ ವೇದಿಕೆಯ ಒಂದು ಡೆಕೋರೇಷನ್ ಇದನ್ನು ಸಹ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರು ಮಾಡಿರ್ತಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲ ರೂಪದಂತಹ ಸುಮಾರು ಸ್ಪರ್ಧೆಗಳಿಗೆ ಆಯೋಜಿಸಿ ಸುಮಾರು ಸ್ಪರ್ಧೆಗಳನ್ನು ತಂದಿರ್ತೀವಿ. ಅದರಿಂದ ಆದ್ರೆ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ 60 ಮಾತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ರೀತಿಯಾದ ಮಕ್ಕಳಿಗೆ ಕಲಿಕೆಯನ್ನು ಹಮ್ಮಿಕೊಂಡಿರ್ತೇವೆ. ಚಿತ್ರಕಲೆಯಲ್ಲಾಗ್ಲಿ, ಡ್ರಾಯಿಂಗ್ ಅಲ್ಲಾಗ್ಲಿ, ಇನ್ನು ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ದಯಮಾಡಿ ಇಲ್ಲಿ ಹೊಂದಿರುವಂತಹ ಪೋಷಕ ವೃಂದದವರು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಲಿಕ್ಕೆ ದಯಮಾಡಿಬಿಟ್ಟು ಮಕ್ಕಳಿಗೆ ಮತ್ತೆ ಅವರ ಪೋಷಕರಿಗೆ, ಇತರರಿಗೆ ಪ್ರೋತ್ಸಾಹ ನೀಡಿಬಿಟ್ಟು ನಮ್ಮ ಶಾಲೆಯ ಮಕ್ಕಳ ಹಾಜರಾತಿ ಮುಂದಿನ ವರ್ಷಕ್ಕೆ 100 ದಾಟುವಂತೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂತಹ ಎಲ್ಲಾ ಪೋಷಕ ವೃಂದದವರು, ಎಲ್ಲ ನನ್ನ ವೃತ್ತಿ ಮಿತ್ರರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡಿದ್ದೀನಿ. ಒಟ್ಟಾರೆ ಈ ಒಂದು ಸಹಕಾರಕ್ಕೆ ನಮ್ಮ ರೋಟರಿ ಕ್ಲಬ್ನವರು, ನಮ್ಮ ಲಯನ್ಸ್ ಕ್ಲಬ್ನವರು, ಇನ್ನು ಇತರೆ ಸಹಕಾರಿಗಳು ಸಂಪೂರ್ಣ ಸಹಕಾರ ಮಾಡಿರ್ತಾರೆ. ನಮ್ಮ DDPI ಆಫೀಸಿಂದ ನಮ್ಮ ಭುವನೇಂದ್ರ ಸರ್, ನಮ್ಮ BU ಆಫೀಸ್ನಿಂದ ನಮ್ಮ ಈಶ್ವರ್ ಸರ್, ಮತ್ತೆ TPO ಸರ್, ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಚೆಂದಾಗಿದೆ. ಈಗ 8 ದಿನದಿಂದ ನಮ್ಮ ದೈಹಿಕ ಶಿಕ್ಷಣ ಮಿತ್ರರು ನಮ್ಮ ಶಾಲೆಗೆ ಬಂದು ಈ ಕ್ರೀಡಾಕೂಟದ ಬಗ್ಗೆ ಸುಮಾರು ಬೆಳಿಗ್ಗೆ 9:30, 10 ಗಂಟೆಯಲ್ಲಿ ಬಂದ್ರೆ ಸಾಯಂಕಾಲ 5 ಗಂಟೆ 6 ಗಂಟೆ ತನಕ ಸುಮಾರು ಈ ಕ್ರೀಡಾಕೂಟದ ಕೆಲಸಗಳನ್ನು ಮಾಡಿಕೊಟ್ಬಿಟ್ಟು ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಅವರಿಗೂ ಸಹ ಕಾರಣಭೂತರಾಗಿರ್ತಾರೆ. ನಂತರ ನಮ್ಮ ಊಟದ ವ್ಯವಸ್ಥೆ ನಮ್ಮ ಗಣೇಶ್ ಸರ್ ಮತ್ತೆ
ಅವರ ತಂಡ ಅತ್ಯುತ್ತಮವಾದ ಊಟವನ್ನು ಕೊಟ್ಟುಬಿಟ್ಟು ಎಲ್ಲ ಮಕ್ಕಳಿಗೂ ಉತ್ತಮ ಸಹಕಾರಿಯಾಗಿರ್ತಾರೆ. ಒಟ್ಟಾರೆ ನಮ್ಮ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಕರ ಮಿತ್ರರಿವೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆ ಪರವಾಗಿ ತುಂಬಾ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಓಕೆ, ಥ್ಯಾಂಕ್ ಯು ಸರ್. ಯಶಸ್ವಿಯ ಹಿಂದೆ ಎಲ್ಲರ ಸಹಾಯಕ್ಕೆ ಧನ್ಯವಾದ ಸಲ್ಲಿಸುವ ಮುಖಾಂತರ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಶ್ರೀಯುತ ಶಿವಕುಮಾರ್ ಸರ್ ಅವರು ತಮಗೆ ವಂದನೆಗಳು ಸರ್. ಇದೀಗ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಲ್ಲಿಸಿದ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಶಿವಕುಮಾರ್ ಅವರಿಂದ ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ನೆನಪಿನ ಕಾಣಿಕೆ, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೆನಪು ಸದಾ ಇರಲಿ. RMS ಪುತ್ತೂರು 56.4 ಸೆಕೆಂಡ್ಗಳೊಂದಿಗೆ ತೃತೀಯ ಸ್ಥಾನ. ದ್ವಿತೀಯ ಸ್ಥಾನ ಪಡೆದ ತಂಡ ಮಂಗಳೂರು ದಕ್ಷಿಣ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಪಲ್ಲೆ 56.3 ಸೆಕೆಂಡ್ಗಳೊಂದಿಗೆ ತೃತೀಯ ಸ್ಥಾನ. ಇದು ಮಂಗಳೂರು ದಕ್ಷಿಣದ ತಂಡ. ಸ್ವಲ್ಪ ಚಪ್ಪಾಳೆ ಬರ್ಬೋದಲ್ಲಿ ನಮ್ಮ ಅತಿಥೇಯ ತಂಡ ಇದು ದ್ವಿತೀಯ ಸ್ಥಾನವನ್ನು ಪಡೆದ ತಂಡ. ಪ್ರಥಮ ಸ್ಥಾನವನ್ನು ಪಡೆದಂತೆ ಚಿನ್ನದ ಪದಕವನ್ನು ತನ್ನದಿಸಿಕೊಂಡಿದ್ದಾರೆ ಮಂಗಳೂರು ಉತ್ತರದ NGCHS ಬಂದೇಲ್ 55.0 ಸೆಕೆಂಡುಗಳೊಂದಿಗೆ ಪ್ರಥಮ ಸ್ಥಾನ. ವಿಜೇತರಿಗೆ ಅಭಿನಂದನೆಗಳು. ವಿಜೇತರನ್ನು ಗೌರವಿಸಿರುವಂತಹ ಬಂಟ್ವಾಳ ತಾಲೂಕಿನ ದೈಹಿಕ ಶಿಕ್ಷಣ ಪರೀಕ್ಷರಾಗಿರುವಂತಹ ಶ್ರೀಯುತ ವಿಷ್ಣು ನಾರಾಯಣ್ ಹೆಬ್ಬಾರ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ತೃತೀಯ ಸ್ಥಾನ ಪಡೆದ ತಂಡ GSPS ಮಚ್ಚಿನ ಬೆಳ್ತಂಗಡಿ. ದ್ವಿತೀಯ ಸ್ಥಾನ SDPT ಕಟೀಲ್ ಮಂಗಳೂರು ಉತ್ತರ. ಪ್ರಥಮ ಸ್ಥಾನ ಸೈಂಟ್ ಅನ್ನಸ್ ಇಂಗ್ಲಿಷ್ ಮೀಡಿಯಂ ಕಡಬ ಪುತ್ತೂರು ತಾಲೂಕು. ನೀವು ಅಲ್ಲಿ ಪಡ್ಕೊಳ್ಬೇಕು ಮಕ್ಕಳೇ, ಸರ್ಟಿಫಿಕೇಟ್ ಕೊಡ್ತೇವೆ ನಾನು ಪಡ್ಕೊಂಡು. ವಿಜೇತರಾದವರು ಪ್ರಮಾಣ ಪತ್ರವನ್ನ ಇಲ್ಲಿ ನೋಂದಣಿಯಲ್ಲಿ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಪಡೆದುಕೊಳ್ಳಿ ಮಕ್ಕಳೇ. ರಿಲೇ ಸ್ಪರ್ಧೆಯ ವಿಜೇತರ ಪ್ರಮಾಣ ಪತ್ರ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಲಭ್ಯವಿದೆ, ದಯವಿಟ್ಟು ಬಂದು ಪಡೆದುಕೊಳ್ಳಿ. ತೃತೀಯ ಸ್ಥಾನ ಪಡೆದಂತ ತಂಡ GHS ನಾಯ್ನಾಡ್ ಬಂಟ್ವಾಳ. SDPT ಕಟೀಲ್. ಪ್ರಥಮ ಸ್ಥಾನ ಸೈಂಟ್ ಅನ್ನಸ್ ಇಂಗ್ಲಿಷ್ ಮೀಡಿಯಂ ಕಡಬ ಪುತ್ತೂರು. ಅಟೆನ್ಷನ್ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮುಂದಿನ ತಂಡ ಹೈಸ್ಕೂಲ್ ವಿಭಾಗದ 14ನೇ ಮಿತಿ ಬಾಲಕಿಯರು. ಪ್ರಥಮ ಸ್ಥಾನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಪುತ್ತೂರು. ದ್ವಿತೀಯ ಸ್ಥಾನ GHS ನಾಯ್ನಾಡ್ ಬಂಟ್ವಾಳ. ತೃತೀಯ ಸ್ಥಾನ GSS ಬಡಗೇಕೂರು ಮಂಗಳೂರು ಉತ್ತರ. ವಿಜೇತರು ಲೈನಪ್ ಮಾಡಿ. ಈ ವಿಜೇತರನ್ನ ಗೌರವಿಸಬೇಕಂತ ವಿನಂತಿ ಮಾಡಬಹುದು. ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರು GS ಬಡಗೇಕೂರು ಮಂಗಳೂರು ಉತ್ತರ. ಬಡಗೇಕೂರು ಮಂಗಳೂರು ದಕ್ಷಿಣದ ಶಿಕ್ಷಣ ಸಮನ್ವಯಾಧಿಕಾರಿಯಾಗಿರುವ ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರು ಕಂಚಿನ ಪದಕವನ್ನು ತೋರಿಸಿ ಗೌರವಿಸುತ್ತಿದ್ದಾರೆ. GHS ಬಡಗೇಕೂರು ಮಂಗಳೂರು ಉತ್ತರದ
ದ್ವಿತೀಯ ಸ್ಥಾನ ಪಡೆದ ತಂಡ GHS ನಾಯನಾಡು ಬಂಟ್ವಾಳ ಬೆಳ್ಳಿ ಪದಕ ತೊಡಿಸಿ ಗೌರವಿಸಿದ್ದಾರೆ ಶ್ರೀ ಡಾಕ್ಟರ್ ಸಂಕುಮಾರ್ ಸರ್ ಅವರು. ಚಿನ್ನದ ಪದಕವನ್ನು ಪಡೆದಂತ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಪುತ್ತೂರಿನ ತಂಡ 58.2 ಸೆಕೆಂಡುಗಳೊಂದಿಗೆ ಚಿನ್ನದ ಪದಕ. ಈ ಮಧ್ಯೆ ನಮ್ಮಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಸ್ವಯಂ ಸೇವಕರು ಸೇವೆ ಸಲ್ಲಿಸಿದ್ದಾರೆ. ಈ ಸ್ವಯಂ ಸೇವಕರನ್ನು ಗೌರವಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಹತ್ತವರ ಪ್ರೌಢಶಾಲೆಯ ಶಾಲಾ ನಾಯಕ ದಯವಿಟ್ಟು ಬರಬೇಕು, ತಮ್ಮನ್ನ ಗೌರವಿಸಬೇಕಾದ ವಿನಂತಿ ಮಾಡಿಕೊಡ್ತಿದ್ದೇನೆ. ಒಂದು ದಕ್ಷಿಣದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ ವಾಲಂಟಿಯರ್ಸ್ ತಂಡವನ್ನ ಕಟ್ಟಿಕೊಂಡು ಬಹಳ ಉತ್ತಮವಾಗಿ ಇಲ್ಲಿಯ ಒಂದು ಸೇವೆಯನ್ನು ಮಾಡಿದವರು, ಅವರನ್ನು ಗೌರವಿಸಬೇಕು ಸರ್. ತಾವು ವಿದ್ಯಾರ್ಥಿ ನಾಯಕ ನಮ್ಮೊಟ್ಟಿಗೆ ಇದ್ದಾರೆ. ವಿದ್ಯಾರ್ಥಿ ವೃಂದ ಎಲ್ಲರೂ ಬಂದು ಸೇರಿಕೊಳ್ಳಿ. ಮೂಡಿಬಿದೆ 54.5 ಸೆಕೆಂಡುಗಳೊಂದಿಗೆ ತೃತೀಯ ಸ್ಥಾನ. 53.8 ಸೆಕೆಂಡುಗಳೊಂದಿಗೆ ಮಂಗಳೂರು ಉತ್ತರದ MGC ಸ್ಕೂಲ್ ಬಂದೆ ಬೆಳ್ಳಿ ಪದಕ ಗೌರವ ಪದ. ಪ್ರಥಮ ಸ್ಥಾನ ಪುತ್ತೂರಿನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ 52.6 ಸೆಕೆಂಡುಗಳೊಂದಿಗೆ ದ್ವಿತೀಯ ಸ್ಥಾನ. Attention, sorry, Padilla, China, Professor English English School, Katpala, Mandotara, Manamata. ವಿಜೇತರನ್ನು ಗೌರವಿಸಬೇಕಾದ ವಿನಂತಿ ಮಾಡಿದರೆ ಫ್ಲಾವಿಯಾ ಮೇಡಮ್ ಹಾಗೆ ಮಿತಾಗಟ್ಟಿ ಮೇಡಮ್ ಕೂಡ ಬನ್ನಿ ಮೇಡಮ್. ವಿಜೇತರನ್ನು ಗೌರವಿಸಬೇಕು. ತೃತೀಯ ಸ್ಥಾನ ಪಡೆದಂತ ತಂಡ ಏನ್ಪೇನ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾಟಿಪಲ್ಲ ಮಂಗಳೂರು ಉತ್ತರ 57.9 ಸೆಕೆಂಡುಗಳೊಂದಿಗೆ ಕಂಚಿನ ಪದಕ. ತೃತೀಯ ಸ್ಥಾನ ಪಡೆದಂತ ತಂಡ VHS ಬಾಳಿಲ ಸುಳ್ಯದ 56.6 ಸೆಕೆಂಡುಗಳು. CRP ಅವರು ಉಳ್ಳದ CRP ಅವರು ಬರಬೇಕು. ತಾವು ವಿಜೇತರನ್ನ ಪದಕವನ್ನು ತೋರಿಸಿ ತಾವು ಗೌರವಿಸಬೇಕು ವಿನಂತಿ ಮಾಡಿಕೊಟ್ಟಿದ್ದೇನೆ. ಪ್ರಥಮ ಸ್ಥಾನ ಪಡೆದ ತಂಡ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ತೆಂಕಿಲ 56.1 ಸೆಕೆಂಡುಗಳೊಂದಿಗೆ ಪ್ರಥಮ ಸ್ಥಾನ. ಸರ್ ಧನ್ಯವಾದ. ವಿಜೇತರಿಗೆ ಅಭಿನಂದನೆಗಳು. ವಿಜೇತರನ್ನ ಗೌರವಿಸುವಂತ ನಮ್ಮ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಗೌರವಿಸುವಂತ ಸಮಯ. ಪ್ರಥಮ ಸ್ಥಾನ ಆಳ್ವಾಸ್ ಇಂಗ್ಲಿಷ್ ಸ್ಕೂಲ್ ಪುತ್ತಿಗೆ ಮೂಡಿಬಿದ್ದರೆ. ದ್ವಿತೀಯ ಸ್ಥಾನ ಸೈಂಟ್ ಅಲೋಸಿಯಸ್ ಪೂರ್ವ ಮಂಗಳೂರು ಉತ್ತರ. ತೃತೀಯ ಸ್ಥಾನ ಸೈಂಟ್ ಜರೂಜಾ ಹೈಸ್ಕೂಲ್ ಜಪ್ಪು ಮಂಗಳೂರು ದಕ್ಷಿಣ. ವಿಜೇತರು ಬರಬೇಕು ಮೊನ್ನೆ. ಇದು ಈ ದಿವಸದ ಕೊನೆಯ ಸ್ಪರ್ಧೆ ಆಗಿರುತ್ತದೆ. ಬನ್ನಿ ಮಕ್ಕಳೇ. ವಿಜೇತರನ್ನು ಗೌರವಿಸಬೇಕಾದ ವಿನಂತಿ ಮಾಡಿಕೊಡ್ತೇನೆ ಶ್ರೀಮತಿ ಗೀತಾ ಗಡ್ಡಿ ಅವರು, ನಮ್ಮ ಮಂಗಳೂರು ದಕ್ಷಿಣ
ದಕ್ಷಿಣದ DRP ಹಾಗೆ ನಮ್ಮ ರವಿಶಂಕರ್ ಸರ್ ಅವರು ಬನ್ನಿ ಮಕ್ಕಳು ಬೇಗ ಬರಬೇಕು ಊರಿಗೆ ಹೋಗುವವರಿದ್ದಾರೆ. ತೃತೀಯ ಸ್ಥಾನ ಪಡೆದ ತಂಡ ಮಂಗಳೂರು ದಕ್ಷಿಣದ ಸೈಂಟ್ ಜಾರ್ಜ್ ಹೈಸ್ಕೂಲ್ ಜಟ್ಟು 48.8 ಸೆಕೆಂಡ್ಗಳೊಂದಿಗೆ ತೃತೀಯ ಸ್ಥಾನ. ಕಂಚಿನ ಪದಕದ ಗೌರವಾರ್ಪಣೆ ಶ್ರೀಮತಿ ಮಿತಾ ಗಟ್ಟಿ ಮೇಡಮ್ ಅವರಿಗೆ. ತೃತೀಯ ಸ್ಥಾನವನ್ನು ಪಡೆದ ತಂಡ ಸೈಂಟ್ ಜಾರ್ಜಸ್ ಪೂರ್ವ ಮಂಗಳೂರು ಉತ್ತರ 47.3 ಸೆಕೆಂಡ್ಗಳೊಂದಿಗೆ ದ್ವಿತೀಯ ಸ್ಥಾನ. ವಿಜೇತರನ್ನು ಗೌರವಿಸುತ್ತಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಅತ್ತಾವರದ ಮುಖ್ಯ ಶಿಕ್ಷಕರು. ಈ ಎಲ್ಲ ಸಂಘಟನೆ ಮಾಡಿಕೊಂಡು ಅತ್ಯುತ್ತಮವಾದಂಥ ನಭೂತು ಎನ್ನುವಂತ ಒಂದು ಕ್ರೀಡಾಕೂಟವನ್ನು ಸಂಯೋಜನೆ ಮಾಡಿರುವಂತಹ ಶಿವಕುಮಾರ್ ಸರ್ ಅವರು ಪ್ರಥಮ ಅಟೆನ್ಷನ್ ವಾಲಂಟಿಯರ್ಸ್ ಸಾಂಗ್ ಮಾಡಿ ಅಥ್ಲೆಟ್ಸ್ ಮಾಡಿ ಭರವಸೆಯೊಂದಿಗೆ ಹೆಮ್ಮೆಯೊಂದಿಗೆ ಗಿಡಗಟ್ಟಿಯ ದೇವಸ್ಥಾನ ಕಾರ್ಯಕ್ರಮ ನಡೆದಿದೆ. ಇದೀಗ ಕ್ರೀಡಾ ಧ್ವಜದ ಅಡಿಯಲ್ಲಿ ನಡೆದ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕ ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾ ಧ್ವಜ, ಸರ್ಕಾರಿ ಪ್ರೌಢಶಾಲೆಯ ಧ್ವಜ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಧ್ವಜ, ಈ 3 ಧ್ವಜಗಳು ಇದೀಗ ನಿನ್ನೆ ದಿನ ಆರೋಹಣಗೊಂಡಿದೆ. ಇದೀಗ ಧ್ವಜಾರೋಹಣ ಧ್ವಜಕ್ಕೆ ವಂದನೆ ಸಲ್ಲಿಸಿದಂತಹ ಎಲ್ಲ ಬಂಧುಗಳಿಗೆ ವಂದನೆಗಳು. ಇದೀಗ ಧ್ವಜ ಹಸ್ತಾಂತರ ಜಿಲ್ಲೆಯ ಧ್ವಜವನ್ನ ಅಧಿಕಾರಿಸಿದ ಭುವನೇಶ್ವರ ಮುಖಾಂತರ ಸಲ್ಲಿಕೆ. ಮಂಗಳೂರು ದಕ್ಷಿಣದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ನಡೆಸಿ ಎನ್ನುವಂತಹ ಆಶಯದೊಂದಿಗೆ ಈಗ ಜೈನಕಾಶಿ, ವಿದ್ಯಾಕಾಶಿ, ಕ್ರೀಡಾ ಕಾಶಿ ಮೂಡಬಿದ್ರೆ ಶೈಕ್ಷಣಿಕ ವಲಯಕ್ಕೆ ಅಂದ್ರೆ ವಲಯದ ತಾಲೂಕಿಗೆ ಶಾಂತಿ ಸೈದರ್ ಬನ್ನಿ ಫಸ್ಟ್ ಸೈದ್ ಫಸ್ಟ್ ಸ್ವಯಂಸೇವಕ ವಿದ್ಯಾರ್ಥಿಗಳನ್ನ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಪ್ರತಿ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಹಕರಿಸುತ್ತಾರೆ. ಬನ್ನಿ ಸೈಯದ್ ಅವರಿಗೆ ಸ್ಮರಣಿಕೆ ಅಂತೂ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಟ್ಟೆ. ನಮ್ಮ ಮಂಗಳೂರು ದಕ್ಷಿಣ ನಮ್ಮ ಶಿಕ್ಷಣಾಧಿಕಾರಿಗಳು ಗೌರವ ನೀಡುತ್ತಿದ್ದಾರೆ. ಬಹುಶಃ ಈ ಅತ್ಯುತ್ತಮವಾದ ಕ್ರೀಡಾಂಗಣವನ್ನು ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿ ನಮಗೆ ಸಹಕರಿಸಿದವರು ಯೂಸುಫ್ ಅಲಿ ಖಾನ್ ಹಾಗೂ ಕ್ರೀಡಾ ಇಲಾಖೆಯ ರವಿ ನಾಯ್ಕ್ ಸರ್ ಹಾಗೂ ಅವರ ತಂಡ, ಹಾಗೆ ಕೋಚ್ ಜವನ್ ನಾಯ್ಕ್ ಸರ್ ಅವರಿಗೂ ವಂದನೆಗಳನ್ನು ಸಮರ್ಪಿಸಿದ್ದೇವೆ. ಹಾಗೆ ನಮಗೆ ಟಿ ಶರ್ಟ್ ನೀಡಿ ಸಹಕರಿಸಿದವರು ಮಂಗಳೂರು, ಅದರೊಟ್ಟಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ತೀರ್ಪುಗಾರ ಬಂಧುಗಳಿಗೆ ಜೋರಾದ ಚಪ್ಪಲಿಯಿಂದ ನಮ್ಮ ತೀರ್ಪುಗಾರರಿಗೆ ಅಭಿನಂದನೆ ಸಲ್ಲಿಸಿದ ಎಲ್ಲ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಇದೊಂದು ಅತ್ಯುತ್ತಮವಾದ ಅನುಭವವಾಗಿ ನಡೆಸಲಿಕ್ಕೆ ಸಹಕರಿಸಲು ಮಾತುಗಳು ಬಂದವರು. ನಮ್ಮೆಲ್ಲ ದೈಹಿಕ ಶಿಕ್ಷಕರ ಮಿತ್ರರ ಸಹಕಾರದೊಂದಿಗೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಅತ್ತಾವರ ಅವರ ಸಹಯೋಗದೊಂದಿಗೆ ಹಮ್ಮಿಕೊಂಡಂತ ಈ ಕಾರ್ಯಕ್ರಮವನ್ನು ಈಗ ಸಮಾಪ್ತಿಗೊಂಡಿದೆ ಎನ್ನುವ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಅತ್ತಾವರ ಪ್ರೌಢಶಾಲೆಗೆ, ಮಂಗಳೂರು ದಕ್ಷಿಣಕ್ಕೆ